ಅಸೈಗುಳಿಯ ಎಲ್ಲ ಸತ್ಯಗಳಿಗೆ ತಲೆ ತಗ್ಗಿಸಿ ಬೆನ್ನು ಬಗ್ಗಿಸಿ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿಕೊಂಡು ಶ್ರೀಕೃಷ್ಣ ದೇವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸಿಕೊಂಡು ಬರುವ ದುರಿತ ತರಿಯುವಂತಹ ಮಹಾಗಣಪತಿ ದೇವರನ್ನು ಸ್ಮರಿಸಿಕೊಂಡು ಅಸೈಗುಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಅಸೈಗುಳಿ ಮತ್ತು ಸಾರ್ವಜನಿಕ ಮೊಸರುಕುಡಿಗೆ ಉತ್ಸವ ಸಮಿತಿ ಅಸೈಗುಳಿ ಇದರ 37ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಅಸೈಗುಳಿ ಮೊಸರುಕುಡಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಂಥ ಊರಿನ ಎಲ್ಲ ನಾಗರಿಕ ಬಂಧುಗಳಾದ ತಮ್ಮೆಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಧಾರ್ಮಿಕ ಸಭೆ ಮತ್ತು ಸನ್ಮಾನ ಸಮಾರಂಭವನ್ನು ಆರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸುತ್ತಾ ಇಂದಿನ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಒಂದು ಧಾರ್ಮಿಕ ಸಭೆ ಮತ್ತು ಸನ್ಮಾನ ಸಮಾರಂಭದ ದೀಪ ಪ್ರಜ್ವಲನ ಮಾಡಲು ನಮ್ಮೊಂದಿಗಿದ್ದಾರೆ ಗೌರವಾನ್ವಿತ ಲಯನ್ ರಾಧಾಕೃಷ್ಣ ರೈ ಉಮಿಯಾ, ಮಾಜಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅಧ್ಯಕ್ಷರು ಸಾರ್ವಜನಿಕ ಮೊಸರುಕುಡಿಕೆ ಉತ್ಸವ ಸಮಿತಿ ಅಸೈಗುಳಿ ಇದರ ಗೌರವಾನ್ವಿತ ಪ್ರಶಾಂತ್ ಕಾಜವ ಮಿತ್ತಗೋಡಿ. ಧಾರ್ಮಿಕ ಭಾಷಣದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕಿದ್ದಾರೆ ಗೌರವಾನ್ವಿತ ಅಧ್ಯಕ್ಷರು ಉಳ್ಳಾಲ ವಲಯ ಬಂಟರ ಸಂಘದ ಗೌರವಾನ್ವಿತ ರವೀಂದ್ರ ರೈ ಕಲ್ಲಿಮಾರ್ ಅವರು. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಮಿಥುನ್ ರೈ ಅವರು. ಮುಖ್ಯ ಅತಿಥಿಗಳಾಗಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂಥ ಗೌರವಾನ್ವಿತ ಕೃಷ್ಣ ಶೆಟ್ಟಿ ಕೋಟೆಕಾರ್ ಗುತ್ತು. ಶ್ರೀ ನಾಗಬ್ರಹ್ಮ ಉಳ್ಳಾಲ್ದಿ ಧರ್ಮರಸ ಮಾಡ ಪಟ್ಟೋರ್ ಇದರ ಗಡಿ ಪ್ರಧಾನರಾದ ಗೌರವಾನ್ವಿತ ದಿವಾಕರ್ ಭಂಡಾರಿ ಅವರು. ಮಂಗಳ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಣಾಜೆ ಇದರ ಅಧ್ಯಕ್ಷರಾದ ಗೌರವಾನ್ವಿತ ಹಿರಿಯರಾದಂಥ ಇಬ್ರಾಹಿಂ ಕೋಡಿಜಾಲ್ರವರು. ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಬೊಲ್ಯ ಕೊಣಾಜೆ ಇದರ ಅಧ್ಯಕ್ಷರಾದ ಗೌರವಾನ್ವಿತ ಪ್ರಸಾದ್ ರೈ ಕಲ್ಲಿಮಾರು ಹೊಸಮನೆ. ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿಗಳು, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ನಾಯಕರಾದಂಥ ಗೌರವಾನ್ವಿತ ಪ್ರಕಾಶ್ ಕುಂಪಲರವರು. ಕೊಣಾಜೆಯ ಪ್ರಥಮ ಪ್ರದೆ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ಗೀತಾ ದಾಮೋದರ್ ಕುಂದರ್ ಅವರು. ಬಂಟರ ಸಂಘ ಕೊಣಾಜೆ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಗೌರವಾನ್ವಿತ ರಮಾನಾಥ ಶೆಟ್ಟಿ ಕಕ್ಕೆಮಜಲ್ ಅವರು. ಖ್ಯಾತ ಸಮಾಜ ಸೇವಕರಾದ ಗೌರವಾನ್ವಿತ ಸುರೇಂದ್ರ ರೈ ಗ್ರಾಮ ಚಾವಡಿಯವರು. ಉದ್ಯಮಿಗಳು, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳಿಗಳಾದ ಗೌರವಾನ್ವಿತ ರವಿ ರೈ ಪಜೇರು ಅವರು. ಶ್ರೀ ಅರಸು ಪೈಷ್ಣೋಂದಾಯ ಹೊಸಭೂತ ಬಂಟ ದೈವಗಳ ಸೇವಾ ಸಮಿತಿ ರಿಜಿಸ್ಟರ್ಡ್ ಇದರ ಆಡಳಿತ ಮುಖ್ಯಸ್ಥರಾದ ಗೌರವಾನ್ವಿತ ಅಶೋಕ ರೈ ಬರಿಕೆಯವರು. ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಅಸೈಗುಳಿ ಇದರ ಅಧ್ಯಕ್ಷರಾದ ಗೌರವಾನ್ವಿತ ಭಾಸ್ಕರ್ ಗುಡ್ಡೆಮಾರಿಯವರು. ಅಸೈಗುಳಿಯ ಖ್ಯಾತ ಉದ್ಯಮಿಗಳಾದ ಗೌರವಾನ್ವಿತ ಸುದರ್ಶನ್ ಶೆಟ್ಟಿ ನೆತ್ತಿಲ ಬಾಳಿಕೆಯವರು. ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಯುವ ನಾಯಕರು ಆದ ನಜರ್ ಶಾ ಪಟ್ಟೋರಿಯವರು. ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಗೌರವಾನ್ವಿತ ಶ್ರೀಮತಿ ಚಂಚಲಾಕ್ಷಿಯವರು. ಸಮಾಜ ಸೇವಕರಾದ ಗೌರವಾನ್ವಿತ ಗೋಪಾಲ್ ಬಂಗೇರ ಕಾರಿಂಗಿಲ ಕೊಣಾಜೆಯವರು. ಗೌರವಾನ್ವಿತ ಸುರೇಶ್ ಅಸೈ ಉದ್ಯಮಿಗಳು, ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಮಂಗಳೂರು. ಇವರೆಲ್ಲರನ್ನು ಕೂಡ ಯುವಕ ಮಂಡಲದ ಗೌರವ ಅಧ್ಯಕ್ಷರಾದಂಥ ಮತ್ತು ಈ ಮೊಸರುಕುಡಿಕೆ ಸಮಿತಿಯ ಗೌರವ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಹಾಗೂ ಗೌರವಾನ್ವಿತ ಕಾರ್ಯದರ್ಶಿಗಳಾದ ತ್ಯಾಗಂ ಹರೇಕಳ ಅವರು ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರನನು ಹರಸುತ್ತ ಹರಿಯನು ಸ್ಮರಿಸುತ್ತ ಮನಸ್ಸಿಗೆ ಮುದವನು ನೀಡುತ್ತಾನು ದಿನ ದೀಪವು ಬೆಳಗಿದೆ ಸುಂದರ ಸಮಯದೆ ಗಂಟೆಯು ಮೊಳಗಿದೆ ನಾದದ ಗುಂಗಲಿ ಗುರುವು ನೀನೇ ಗಣಪನು ನೀನೇ ಗುರುವು ನೀನೇ ಗಣಪನು ನೀನೇ ಗಣವು ನೀನೇ ಗಣ್ಯವು ನೀನೇ ಜಗಧರ ದಯದ ಚೇತನ ನೀನೇ ಎಲ್ಲವೂ ನೀನೇ ಜಗಮಗಿಸೋ ಜನಮನವೂ ನೀನೇ ದೀಪವು ಬೆಳಗಿದೆ ಸುಂದರ ಸಮಯದಿ ಗಂಟೆಯು ಮೊಳಗಿದೆ ನಾದದ ಗುಂಗಲಿ. ಜನತೆಯನ್ನು ಹೆಚ್ಚಿಸುವುದರೊಂದಿಗೆ ಅತ್ಯಂತ
ಶಿಸ್ತುಬದ್ಧವಾಗಿ ನಡೆಸಿಕೊಂಡ ಕೀರ್ತಿ ಪುಲ್ಲು ಸಂತೋಷ್ ಕುಮಾರ್ ಶೆಟ್ಟಿ ಅವರದು. ಅವರು ಬಂದಂತ ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಸೇಗೋಳಿ ಯುವಕ ಮಂಡಲ ಹಾಗೆ ಸಾರ್ವಜನಿಕ ಮಸೂರುಗಳ ಸಮಿತಿ ಇದರ 30ನೇ ವರ್ಷದ ಈ ಒಂದು ಸಭಾ ಕಾರ್ಯಕ್ರಮದ ಈ ಒಂದು ವಿಶೇಷ ಅಭ್ಯರ್ಥಿಯಾಗಿ ನಮ್ಮ UT ಖಾದರ್ ಅವರು ಬರಬೇಕಿತ್ತು. ಅವರು ವಿದೇಶಿ ಪ್ರವಾಸ ಇರುವ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ನಿನ್ನೆ ಅವರು ನಮಗೆ ಒಂದು ವಾಟ್ಸಪ್ ಕಾಲ್ನಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗೆ ನಮಗೆ ಈ ಒಂದು ಇದಕ್ಕೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಚಾರವೆಂದರೆ, ನಾವು UT ಖಾದರ್ ಹತ್ತಿರ ಆಮಂತ್ರಣ ಪತ್ರಿಕೆ ಕೊಡುವಾಗ ಒಂದು ಪ್ರಸ್ತಾಪವನ್ನು ನಮ್ಮ ಮುಂದಿಟ್ಟರು. ಏನಂತ ಹೇಳಿದ್ರೆ, ಈ ಒಂದು 3 ಗ್ರಾಮದಲ್ಲಿ ಕೊಣಾಜೆ, ಮಂಜಿನಾಡಿ, ಬೇಳ್ಮ ಈ ಒಂದು ಸಾರ್ವಜನಿಕ ಮೈದಾನ ಇರುವುದಿದ್ದರೆ ಅದು ಅಸೇಗೋಳಿಯ ಈ ಒಂದು ಮೈದಾನ. ಈ ಮೈದಾನವನ್ನು ನಮ್ಮ ಮುಂದೆ ನಾವು ಆ ಸಂದರ್ಭದಲ್ಲಿ ಹೇಳಿದರೆ ಏನೆಂದರೆ, ಇದನ್ನೊಂದು ಉತ್ತಮ ರೀತಿಯ ಒಂದು ಸ್ಟೇಡಿಯಂ ಮಾಡಿ ಒಂದು ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಮೈದಾನವನ್ನು ನಾನು ಮಾಡಿಕೊಡ್ತೇನೆ ಅಂತ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಬಂಧುಗಳಲ್ಲಿ ಈ ಅಭಿಪ್ರಾಯವನ್ನು ನಿಮ್ಮ ತಿಳಿಸಿ ಅಂತ ನನಗೆ ಖುದ್ದು ಇವತ್ತು ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿ UT ಖಾದರ್ ಆ ಸಂದರ್ಭ ನಾನು ಹೇಳಿದ್ದೇನೆ, ಈ ಒಂದು ಮೈದಾನ ಅಭಿವೃದ್ಧಿ ಆಗಲಿಕ್ಕೆ ನೀವೇ ಕಾರಣ. ಮುಂದೆ ಈ ಒಂದು ಮೈದಾನ ಒಂದು ಉತ್ತಮ ರೀತಿಯ ಒಂದು ಸುಸಜ್ಜಿತವಾದ ಒಂದು ಮೈದಾನ ಆಗಿದ್ರೆ ನಿಮ್ಮ ಕೈಯಲ್ಲಿ ಆಗಬೇಕಂತ ಹೇಳಿದ ಸಂದರ್ಭದಲ್ಲಿ ನಾನು ಬಂದು ಇದನ್ನು ಇಲ್ಲಿ ಸಾರ್ವಜನಿಕ ಇಲ್ಲಿ ಒಂದು ಸಭೆಯನ್ನು ಕರೆದು ಉತ್ತಮ ರೀತಿಯ ಒಂದು ಇದನ್ನು ಮಾಡ್ತೇನೆ ಅಂತ ಈ ಸಂದರ್ಭ ಹೇಳಿಕೆ ಹೇಳಿದ್ದೇನೆ. ಅದಕ್ಕೆ ನಾನು ಈ ಸಾರ್ವಜನಿಕ ಬಂಧುಗಳ ಪರವಾಗಿ ಹಾಗೆ ಅಸೇಗೋಳಿ ಯುವಕ ಮಂಡಲ ಹಾಗೆ ಈ ನಮ್ಮ ಮಸೂರು ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವವರು ರಾಧಾಕೃಷ್ಣ ರೈ ಉಮ್ಯ. ಇವರು ನಮ್ಮ ಆತ್ಮೀಯರು ಹಾಗೆ ಉದ್ಯಮಿಗಳು. ಪ್ರತಿಯೊಂದು ಧಾರ್ಮಿಕವಾಗಲಿ, ಸಾರ್ವಜನಿಕವಾಗಲಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಲಿ ಒಂದು ಸಹಾಯ ಹಸ್ತವನ್ನು ನೀಡುವಂಥ ಒಬ್ಬ ಉತ್ತಮ ಒಂದು ಉದ್ಯಮಿಯಾಗಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಸೂರು ಸಮಿತಿಯ ಪರವಾಗಿ ಹಾಗೆ ಯುವಕ ಪರವಾಗಿ ಆತ್ಮೀಯ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯುವಕರ್ ಭಂಡಾರಿ ನಮ್ಮ ಈ ಒಂದು ದೈವ ಕ್ಷೇತ್ರದ ನಾಗಬ್ರಹ್ಮ ಉಳ್ಳಾಲ್ತಿ ಮಾಡದ ಗಡಿ ಪ್ರಧಾನರಾಗಿದ್ದಾರೆ. ನನ್ನ ಬಂಧುಗಳಾದ ದಿವಾಕರ್ ಭಂಡಾರಿಯವರನ್ನು ಈ ಒಂದು ಸಭೆಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಪ್ರಧಾನ ಧಾರ್ಮಿಕ ಭಾಷಣ ಮಾಡಿರುವರು ರವೀಂದ್ರ ರೈ ಕಲ್ಲಿಮಾರು. ಇವರು ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಹಾಗೆ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಉತ್ತಮ ಶಿಕ್ಷಕರು. ನನ್ನ ಬಂಧುವಾದ ರವೀಂದ್ರ ರವಿಯವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಂದ್ರ ರೈ ಅವರು ಇವರು ಈ ಒಂದು ನಮ್ಮ ಕೊಣಾಜೆ ಗ್ರಾಮದ ಪಟೇಲರ ಮಗರಾದ ಸುರೇಂದ್ರ ರೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಸ್ಕರ್ ಗುಡ್ಡೆಮಾರ್ ಇವರು ಗುಳಿಗ ಕೊರಗ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷ ಒಂದು ಸಾರ್ವಜನಿಕ ಎಲ್ಲ ಒಂದು ಅಧ್ಯಕ್ಷರಾಗಿ ನಾವು ಒಬ್ಬೊಬ್ಬರನ್ನು ನಾವು ಇದಕ್ಕೆ ನಾವು ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಡ್ತಾ ಇದ್ದೇವೆ. ಇವತ್ತಿನ ಈ ಒಂದು 37ನೇ ವರ್ಷದ ಈ ಒಂದು ಮಸರಗುಡಿ ಸಮಿತಿಗೆ ಒಬ್ಬ ಸಾಮಾಜಿಕ ರಾಜಕೀಯ ಪ್ರತಿಯೊಂದರಲ್ಲೂ ಒಂದು ಉತ್ತಮ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಆರಿಸಿದಾಗ ಈಗ ನಮಗೆ ಕಂಡು ಬಂದವರು ನನ್ನ ಬಂಧುವಾದ ಪ್ರಶಾಂತ್ ಕಾಜೇವರವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಈ ಒಂದು ಮಸರಗುಡಿ ಸಮಿತಿ ಹಾಗೆ ಯುವಕ ಮಂಡಲದ ಪರವಾಗಿ ಹಾಗೆ ಸಾರ್ವಜನಿಕ ಬಂಧುಗಳ ಪರವಾಗಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಮಾಜಿ
ಕೊಣಾಜೆ ಮಾಜಿ ಪಂಚಾಯತ್ ಅಧ್ಯಕ್ಷರು, ನನ್ನ ಆತ್ಮೀಯನಾದ ನದರ್ ಶಾ ಪಟ್ಟೋರಿ, ಹಾಗೆ ನಮ್ಮ ಈ ಒಂದು ಮೊಸರು ಕುಡಿಕೆಗೆ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ನೀಡಿದಂಥ ನದರ್ ಶಾರವನ್ನು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಮೊಸರು ಸಮಿತಿ ಪರವಾಗಿ, ಯುವಕ ಮಂಡಳದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಈ ಕೊಣಾಜೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಚಂಚಲಾಕ್ಷಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಉದ್ಯಮಿ ಸುರೇಶ್ ಹಸಿ, ಇವರು ಈ ಒಂದು ನಮ್ಮ ಪ್ರತಿಯೊಂದು ಹಸೆಗೋಲಿಯಲ್ಲಿ ಆದರೆ ಈ ಒಂದು ಪರಿಸರದಲ್ಲಿ ಯಾವ ಒಂದು ಕಾರ್ಯಕ್ರಮ ಇದ್ದರೂ ಅದಕ್ಕೆ ಉತ್ತಮ ರೀತಿಯ ಸಹಕಾರ ಕೊಡುವಂಥ ಒಬ್ಬ ಉದ್ಯಮಿ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಈ ಮೊಸರು ಸಮಿತಿ ಪರವಾಗಿ ಹಾಗೆ ಯುವಕ ಮಂಡಲದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಗೌರವ ಒಂದು ಕೊಡುವ ಒಬ್ಬರನ್ನು ನಾವು ಆರಿಸಿದ್ದೇವೆ. ನಮ್ಮ ಈ ಕ್ಷೇತ್ರದ ಪಟ್ಟೋರಿಯ ದೈವಜ್ಞರ ಪ್ರಮದರವರಾದ ನಮ್ಮ ಗಣೇಶ್ರವರು, ಅವರಿಗೆ ನಾವು ಒಂದು ಕೊಣಾಜೆ ಗ್ರಾಮದ ಗೌರವವನ್ನು ಕೊಡಬೇಕಂತ ನಮ್ಮ ಸಮಿತಿಯಲ್ಲಿ ಎಲ್ಲರೂ ಚರ್ಚೆ ಮಾಡಿ ಬಂದಾಗ ನಮ್ಮ ಕಂಡವಂಥ ವ್ಯಕ್ತಿ ಗಣೇಶ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಈ ಒಂದು ಅಭಿನಂದನೆ ಮಾಡಲಿಕ್ಕಿರುವವರು ಬಾಬು ಎಂ, ಈ ಕೊಣಾಜೆ ವಿರುದ್ಧೋದ್ದೇಶ ಸಹಕಾರಿ ಸಂಘದ ಕಾರ್ಯದರ್ಶಿ, ಸುಮಾರು ವರ್ಷ ನಮ್ಮ ಸೇವೆಯನ್ನು ಮಾಡಿದಂಥವರು. ಅವರನ್ನು ಸಹ ಈ ಒಂದು ವೇದಿಕೆಯಲ್ಲಿ ನಾವು ಅವರಿಗೆ ಸನ್ಮಾನ ಮಾಡುವರಿದ್ದೇವೆ. ಹಾಗೆ ಗೋಪಾಲ್ ಅಣ್ಣೆರಪಾಲ್ ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ನಾವು ಅವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಹಾಗೆ ಪತ್ರಿಕಾ ವರದಿಗಾರರು ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಈ ಒಂದು ವೇದಿಕೆಯಲ್ಲಿ ಇರುವವರು ರವಿ ರೈ ಪಜೀರ್, ಇವರು ಈ ನಮ್ಮ ಗುಳಿಗ ಕೊರಗಜ್ಜ ಒಂದು ಬ್ರಹ್ಮಕಲಶವು ಸಹ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ದೊಡ್ಡ ರೀತಿಯ ಒಂದು ಕಾರ್ಯಕ್ರಮ, ಇದನ್ನು ಅವರು ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋದಂಥ ಒಬ್ಬ ಸಾಮಾಜಿಕ ಉತ್ತಮ ವ್ಯಕ್ತಿ ಅಂತ ಹೇಳಿಕೆ ಬಯಸಿದೆ. ಅವರು ಕೂಡ ಈ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ನಮ್ಮ ಎಲ್ಲ ಯುವಕ ಮಂಡಳ ಪರವಾಗಿ, ಸಾರ್ವಜನಿಕ ಬಂಧುಗಳ ಪರವಾಗಿ ಹಾಗೆ ಯುವಕ ಮಂಡಳ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಬಂಧು ಭಗಿನಿಯರಿಗೆ, ಸಾರ್ವಜನಿಕ ಬಂಧುಗಳಿಗೆ ನಾನು ಸ್ವಾಗತವನ್ನು ಮಾಡಿಕೊಂಡು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ವೇದಿಕೆಯಲ್ಲಿದ್ದಾರೆ, ನಾಗವೇಣಿ ಪರಮಜ್ಯೋತಿ ಇದರ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ನಮ್ಮ ಪ್ರತಿಯೊಂದು ಈ ಒಂದು ಪರಿಸರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಹಕಾರವನ್ನು ಕೂಡ ಒಬ್ಬ ಉತ್ತಮ ಮಹಿಳೆ ಅಂತ ಹೇಳಿಕೆ ಇಷ್ಟಪಡ್ತಿದ್ದೇನೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಯುವಕ ಮಂಡಳದ ಪರವಾಗಿ, ಗ್ರಾಮ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ವರಿಗೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದಂತಹ ನಮ್ಮ ಗೌರವಾಧ್ಯಕ್ಷರು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಳ್ಳು ಅವರಿಗೂ ಸ್ವಾಗತ. ಇದಕ್ಕೆ ಸರ್ವರಿಗೂ ಕೂಡ ಶಾಲೆಯನ್ನು ಹೊದಿಸಿ ಗೌರವಿಸಬೇಕು ಅಂತೇಳಿ ಶ್ರೀಯುತ ಪ್ರಶಾಂತ್ ಕಾಜವ ಮಿತ್ತಕೋಡಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಅವರಿಗೆ ಎಲ್ಲ ಅತಿಥಿ ವರಿಯರಿಗೆ ಸ್ವಾಗತದ ಶಾಲು ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಪ್ರಶಾಂತ್ ಕಾಜವ ಮಿತ್ತಕೋಡಿ ಹಾಗೂ ಸಂತೋಷ್ ಕುಮಾರ್ ಶೆಟ್ಟಿ ಪುಳ್ಳು ಅವರಲ್ಲಿ ವಿನಂತಿ ಮಾಡ್ತೇನೆ. ಪ್ರಶಾಂತನ್ನ ಶಾಲು ಹೊದಿಸ್ತಾರೆ, ಸಂತೋಷನ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾರೆ. ಎಲ್ಲ ಅತಿಥಿ ವರಿಯರು ಬಂಧುಗಳೇ, 37ನೇ ವರ್ಷದ ಈ ಒಂದು ಮೊಸರು ಕುಡಿಕೆ ಉತ್ಸವ ಸುಮಾರು 36 ವರ್ಷಗಳಿಂದ ಈ ಉತ್ಸವವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿಕೊಳ್ತಾ ಈ ವರ್ಷ ವಿಜೃಂಭಣೆಯೊಂದಿಗೆ ಆಚರಿಸುವಂಥ ಈ ಸುಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಶಾಲು ಹೊದಿಸಿ ಗೌರವಿಸುವಂಥದ್ದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಹೌದು. ಈ ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಅತಿಥಿ ವರಿಯರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನು ಕೂಡ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು ಹಾಗೆ ಹೊಸಕೊರಲು ವಾಹಿನಿಯ ಗಂಗಾಧರ್ ಅವರು, ಹಾಗೆ ವಿಜಯವಾಣಿ ಪತ್ರಿಕೆಯ ಮೊಹಮ್ಮದ್ ಅನ್ಸರ್ ಇನ್ನೋಳಿ ಅವರು, ಹಾಗೆ ಪ್ರಜಾವಾಣಿ ಪತ್ರಿಕೆಯ ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಅವರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಮಿತಿಯ ಗೌರವಾನ್ವಿತ ಸಲಹೆಗಾರರು ಹಾಗೂ ಸಮಿತಿಯ ಎಲ್ಲ ಉಪಾಧ್ಯಕ್ಷರು ಪದಾಧಿಕಾರಿಗಳು ಕೂಡ ಇದ್ದೀರಿ. ತಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಸಂತೋಷ್ ಕುಮಾರ್ ಶೆಟ್ಟಿ ಅವರು ಇಂದಿನ ಸಮಾರಂಭದ ಅಧ್ಯಕ್ಷರಾದಂಥ ಪ್ರಶಾಂತ್, ಥ್ಯಾಂಕ್ ಯು. ಈ ಒಂದು ಉತ್ಸವ ಸಮಿತಿಯನ್ನು ಮುನ್ನಡೆಸಿರುವ ಕೀರ್ತಿ ಪ್ರಶಾಂತ್ ಕಾಜು ಅವರವ್ರದ್ದು. ಕಲ್ಲರಕೋಡಿ ನರಿಂಗಾನದಲ್ಲಿ ದೊಡ್ಡ ಮಟ್ಟದ ಕಂಬಳದ ಅಧ್ಯಕ್ಷರಾಗಿ ಇದೀಗ ಪ್ರಾಸ್ತಾವಿಕ ಮಾತುಗಳಿಗಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನು ನಾನು ಪರಿಚಯ ಮಾಡೋದು ಹೇಗೆ ಅಂತ ಕೇಳಿದ್ರೆ, A to Z ತ್ಯಾಗಂ ಅಂತ. ಅಂದರೆ ತ್ಯಾಗಂ ಕೈಯಾಡಿಸಿದ ಕ್ಷೇತ್ರ ಒಂದಿಲ್ಲ ಕೇಳಿದರೆ ರಾಜಕೀಯ ಮಾತ್ರ. ಅದರಲ್ಲಿ ಯಾಕಂದರೆ ಅವರು ಸರ್ಕಾರಿ ನೌಕರರು, ಹಾಗಾಗಿ ಆ ಕ್ಷೇತ್ರ ಕೈಯಾಡಿಸ್ಲಿಕ್ಕಾಗೋದಿಲ್ಲ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಹಾಗೆ ದೀನ ದಲಿತರಿಗೆ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿ ಇದ್ರೆ ಅದು ತ್ಯಾಗಂ ಹರೇಕಳ, ಸಂತೋಷ್ ಹರೇಕಳ. ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ 1-2 ನಿಮಿಷದ ಪ್ರಸ್ತಾವನೆ ಅಷ್ಟೇ, ಏನು ಕಾರ್ಯಕ್ರಮ ಉದ್ದ ಹೋಗುವುದಿಲ್ಲ. ಈಗಾಗಲೇ ಅತಿಥಿ ವರಿಯರಲ್ಲಿ ಎಲ್ಲರಲ್ಲಿ ಕೂಡ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡೆವು. ಯಾಕಂದರೆ ಯಕ್ಷಗಾನದ 1-2 ಗಂಟೆ ಯಕ್ಷಗಾನ ಇದೆ, ಮತ್ತು ಎಲ್ಲರನ್ನು ನಗಿಸಲಿಕ್ಕೆ ಈಗಾಗಲೇ ನಮ್ಮ ಅದ್ಭುತವಾದಂಥ ನಗಿಸುಗಾರರು ಈಗಾಗಲೇ ಆಗಮಿಸಿದ್ದಾರೆ. ಹಾಗಾಗಿ ಕಾರ್ಯಕ್ರಮ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮ, ಈ ವೇದಿಕೆ ಕಾರ್ಯಕ್ರಮ ಸುಮಾರು 1 ಗಂಟೆಯ ಸಮಯ. ಎಲ್ಲರಿಗೂ ಈಗಾಗಲೇ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನೆರವೇರಲಿಕ್ಕಿದೆ. ಆಗಮಿಸಿದಂಥ ಸರ್ವರನ್ನು ಕೂಡ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಈ ವೇದಿಕೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ತನುಮನ ಧನ ಸಹಕಾರ ನೀಡುತ್ತಾ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂತಹ ಶ್ರೀ ಪ್ರಶಾಂತ್ ಕಾಜವಿ ಮೆತ್ತಕೋಡಿ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ವರಿಯರಿಗೆ ಕೈ ಮುಗಿದುಕೊಂಡು, ವೇದಿಕೆಯ ಮುಂಭಾಗದಲ್ಲಿ ತುಂಬ ಮಂದಿ ಅತಿಥಿ ಮಹಾಶಯರಿದ್ದೀರಿ, ನಿಮಗೆ ಕೈ ಮುಗಿದುಕೊಂಡು 1-2 ವಿಚಾರಗಳನ್ನ ವೇದಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕು. ಈಗಾಗಲೇ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಯಪಡಿಸಿದ ಹಾಗೆ ಈ ಒಂದು ಹಸೆಗೋಳಿ ಮೈದಾನದಲ್ಲಿ ಒಂದು ಸೌಹಾರ್ದಯುತವಾಗಿ ಕಾರ್ಯಕ್ರಮಗಳಾದಾಗ ನಮ್ಮಲ್ಲಿ ಏನಾದರೂ ಒಂದಿಷ್ಟು ಕೋಪಗಳು ಇದ್ದರೆ ಅದು ಹೋಗ್ತದಂತೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಸಂತೋಷ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಖುಷಿಯಿಂದಿರಬೇಕು, ಆಗ ಆ ಮನೆ ಸಂತೋಷವಾಗಿರುತ್ತೆ. ಹಾಗೆ ಒಂದು ಸಮಾಜ ಸಂತೋಷವಾಗಿರಬೇಕು ಅಂತಂದರೆ ಅಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಸರ್ವರು ಕೂಡ ಒಟ್ಟಿಗೆ ಕುಳಿತುಕೊಂಡು ಕಷ್ಟ ಸುಖಗಳನ್ನ ಹಂಚಿಕೊಂಡಿದ್ರೆ ಅಲ್ಲಿ ಸ್ವಲ್ಪ ಒಂದಿಷ್ಟು ಮುಣಿಸಿದ್ರು ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಸಂತೋಷಕರ ಆಗಿರ್ತದೆ. ಹಾಗಾಗಿ ಈ ಹಬ್ಬ ಹರಿದಿನಗಳು ಯಶಸ್ವಿ ಆಗುತ್ತದೆ, ಒಂದು ಗುರುತಿಸಲ್ಪಡ್ತದೆ ಇಂತಹ ಒಂದು ಕಾರ್ಯಕ್ರಮಗಳಿಂದಾಗಿ. ವಿಶೇಷವಾಗಿ ಸುಮಾರು 36 ವರ್ಷಗಳಿಂದ ಈ ಮೊಸರುಕುಡಿಕೆ ಉತ್ಸವವನ್ನ ಯಾವುದಕ್ಕೂ ಕಳಂಕ ಬರದ ಹಾಗೆ ನಡೆಸಿಕೊಂಡು ಬರ್ತಾ ಇರುವವರು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಯಾಕೆ ಅಂತಂದ್ರೆ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಕೇವಲ ಹಣವನ್ನು ಮಾತ್ರ ನೋಡ್ಲಿಕ್ಕಲ್ಲ, ಇಲ್ಲಿ ಕಾರ್ಯಕ್ರಮಗಳ ಹಿಂದೆ ತುಂಬಾ ಕೆಲಸಗಳಿರ್ತದೆ. ಇವತ್ತು ನಿಮಗೆ ಬಂದ ಕೂಡಲೇ ವೇದಿಕೆ ಸಿದ್ಧಗೊಂಡಿದೆ, ಕಾರ್ಯಕ್ರಮಗಳು ಆಗ್ತದೆ, ಸಭಾ ಕಾರ್ಯಕ್ರಮ ಆಗ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತದೆ. ಇದರ ಹಿಂದೆ ಹೊಡೆದಾಟ ರೀತಿಯಲ್ಲಿ ಕೆಲಸ ಕಾರ್ಯಗಳು ರಾತ್ರಿ ಹಗಲು ನಡೀತಾ ಇರ್ತದೆ. ಇಷ್ಟೊಂದು ದೊಡ್ಡ ದೊಡ್ಡ ಅತಿಥಿಗಳು ಬರಬೇಕಾದ್ರೂ ಕೂಡ ಅದಕ್ಕೆ ಹಿಂದೆ ತುಂಬಾ ಕೆಲಸಗಳು ಆಗ್ತದೆ. ಏನೇ ಆಗಲಿ, ಈ ಕಾರ್ಯಕ್ರಮ ಒಂದು ಚೌಕಟ್ಟಿನಲ್ಲಿ ನಡೀಬೇಕು ಅಂತಂದ್ರೆ ಅದು ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರ ನೇತೃತ್ವದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಅವರು ಎಲ್ಲರಿಗೂ ಕೂಡ ಬಹಳ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ಅವರಿಗೆ ಯಾರು ವಿರೋಧಿಗಳು ಅಂತ ಇಲ್ಲ. ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಎಲ್ಲರ ಮನೆಯಲ್ಲಿ ಬರ್ತವೆ, ಅದೆಲ್ಲವನ್ನ ನಾವು ಅಲ್ಲಲ್ಲೇ ಬಿಟ್ಟುಕೊಂಡು ಆ ಸಂತೋಷನ ಎಲ್ಲರಲ್ಲೂ ಕೂಡ ಬೆರೀತಾರೆ. ಒಟ್ಟಿಗೆ ಎಲ್ಲರನ್ನು ಕೂಡ ಮುನ್ನಡೆಸುವಂತ ಕೆಲಸವನ್ನ ಅವರು ಕಾಯ ವಾಚ ಮನಸ್ಸ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮ ಆದಾಗ ಕೇವಲ ಸಂತೋಷನಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ 100 ಮಂದಿ ಎಲ್ಲರೂ ಸೇರಿದ್ರೆ ಮಾತ್ರ ಆ ಕಾರ್ಯಕ್ರಮ ವೈಭವಪೂರ್ಣವಾಗಿ ಆಗ್ತದೆ. ಒಬ್ಬನಿಂದ ಹಣ ಹಾಕಿ ಯಾವುದೇ ಬ್ರಹ್ಮಕಲಶ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲುವುದಿಲ್ಲ. ಅದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪ್ರತಿಯೊಬ್ಬರ 10 ರೂಪಾಯಿ ಹಣ ಬಿದ್ದರೂ ಕೂಡ ಅದು ಉತ್ಸವವಾಗಿ ಮಾರ್ಪಡ್ತದೆ, ಅದು ಊರಿನ ಉತ್ಸವವಾಗಿ ಮಾರ್ಪಡ್ತದೆ. ಹಾಗಾಗಿ ಸಂತೋಷನ ಅಂದ್ರೆ ಸಂತೋಷನ ಉತ್ಸವ ಅಲ್ಲ, ಅದು ಹಸೆಗೋಳಿಯ ಉತ್ಸವ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದಕ್ಕಾಗಿ ಸಂತೋಷನ ಹಿಂದಿನಿಂದ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಎಲ್ಲಿಯೂ ಮೈಕಲ್ಲಿ ಇವತ್ತು ಕಷ್ಟಪಟ್ಟವರಿಗೆ ಸ್ವಾಗತ ಕೊಟ್ಟದ್ದು, ಆದ್ರೂ ಅವ್ರು ಇಷ್ಟಪಟ್ಟು ತಗೊಳ್ಳಿಲ್ಲ. ಬೇಕಾ ನಾನು ಮಾತಾಡ್ಬೇಕಾ ಅಂತ ಕೇಳ್ತಾರೆ. ಯಾಕಂದ್ರೆ ಅವರಿಗೆ ಮಾತುಗಾರಿಕೆ ಇಂಪಾರ್ಟೆಂಟ್ ಅಲ್ಲ, ಒಟ್ಟಿನಲ್ಲಿ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಏನೇ ಆಗ್ಲಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಅದ್ಭುತವಾದಂತಹ ಒಂದು ಮೈದಾನ ಇದೆ. ನಾವೆಲ್ಲರೂ ಯಾವುದೇ
ಹೆದರಿಕೆ ಇಲ್ಲದೆ ಇಲ್ಲೆಲ್ಲ ಸೇರಿಕೊಂಡಿದ್ದೇವೆ. ಯಾಕೆಂತಂದ್ರೆ ಎಲ್ಲರ ಮನಸ್ಸಲ್ಲಿದೆ ಒಂದು ಒಳ್ಳೆಯ ಉತ್ಸವ. ಶ್ರೀಕೃಷ್ಣನನ್ನು ಇವತ್ತು ವೇದಿಕೆಯಲ್ಲಿ ನೋಡಿದೆವು. ಸುಮಾರು 100ರಷ್ಟು ಪುಟಾಣಿಗಳು ಬಹಳ ಅಂದ ಚಂದವಾಗಿ ವೇಷಭೂಷಣ ಮಾಡಿಕೊಂಡು ಈ ವೇದಿಕೆಯಲ್ಲಿ ಈ ಕಡೆಯಿಂದ ಆ ಕಡೆ ನಲಿದಾಡುವಾಗ ನಮಗೆ ಆ ಕೃಷ್ಣ ಪರಮಾತ್ಮನನ್ನು ನೋಡಿದಂತ ಒಂದು ಖುಷಿ ಎಲ್ಲರಲ್ಲಿಯೂ. ದೊಡ್ಡ ಹಿರಿಯರು ನೆಗಡ್ತಾ ಇದ್ರು, ಖುಷಿ ಪಟ್ರು. ಆ ಮಗುವನ್ನು ನೋಡಿ ಖುಷಿ ಪಟ್ರು. ಎಂತ ಒಂದು ದೊಡ್ಡ ಇವತ್ತು ಎಲ್ಲ BP ಶುಗರ್ ಇದ್ದವರು ಕೂಡ ಇಲ್ಲೊಂದು 10 ನಿಮಿಷ ಬಂದು ಕುಳಿತರೆ ಸ್ವಲ್ಪ ಆ ಒಂದು ನಾರ್ಮಲ್ ಸ್ಥಿತಿಗೆ ಬರುವಂತ ಕ್ಷಣ. ಇದುವೇ ನಮ್ಮ ಹಸೆಗೋಳಿ ಮೊಸರು ಕುಡಿಕೆ. ಹಾಗಾಗಿ ಇವತ್ತು ನಡೆದಿರುವಂತಹ ಎಲ್ಲ ಕಾರ್ಯಕ್ರಮಗಳು ಬಹಳ ವೈಭವಪೂರ್ಣವಾಗಿ ನಡೆದಿದೆ. ಒಳ್ಳೆಯ ತಂಡವಾಗಿ ಇಲ್ಲಿ ಕೆಲಸ ಮಾಡಿದ್ದೇವೆ. ಎಲ್ಲ ತಂಡದ ಕಾರ್ಯಕರ್ತರು ಅದ್ಭುತವಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆಮಂತ್ರಣ ಪತ್ರಿಕೆ ಹಂಚುವುದರಿಂದ ಹಿಡಿದು ಎಲ್ಲ ಕೆಲಸಗಳು ಬಹಳ ಖುಷಿಯಿಂದ ಯಶಸ್ವಿನಿಂದ ನಡೆದಿದೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ UT ಖಾದರ್ ಅವರು ಬಹಳ ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲೊಂದು ಒಳ್ಳೆಯ ರಂಗಮಂದಿರ ಆಗಬೇಕು ಅಂದ್ರೆ ಬಹುದಿನಗಳ ಕನಸು. ಇವತ್ತು ಕೂಡ ಈಗಾಗಲೇ ಸಂತೋಷನೇ ಹೇಳಿದಾಗೆ ಇಲ್ಲಿ ಒಂದು ಸಣ್ಣ ರಂಗಮಂದಿರದ ಅವಶ್ಯಕತೆ ಇದೆ. ಅದೆಷ್ಟೋ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕೂಡ ರಂಗಮಂದಿರಗಳು ಇದೆ. ಇದು ಇಷ್ಟು ದೊಡ್ಡ ಹಸೆಗೋಳಿಯಲ್ಲಿ ಒಂದು ರಂಗಮಂದಿರ ಇಲ್ಲ. ಅದು ಮುಖ್ಯವಾಗಿ ರಂಗಮಂದಿರ ಬೇಕು. ಇವತ್ತು ಗಣೇಶೋತ್ಸವ ಸಮಿತಿಗಳು ಆಗಿರ್ಬೋದು, ಬೇರೆ ಬೇರೆ ಉತ್ಸವಗಳು ಇಲ್ಲಿ ಕಾರ್ಯಕ್ರಮಗಳು ಆಗ್ತವೆ. ಒಂದು ಒಳ್ಳೆಯ ರಂಗಮಂದಿರ ಇದ್ರೆ ನಮಗೆ ಸ್ಟೇಜ್ಗೆ ಏನು ಇವತ್ತು ಒಂದು 50,000ದಷ್ಟು ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತೇವೆ. ಆ ಖರ್ಚು ಕೂಡ ಒಂದು ಉಳಿತಾಯವಾಗಿ ಅದನ್ನು ಮಕ್ಕಳಿಗೆ ಪ್ರತಿಭೆಗೋಸ್ಕರ ಕೊಟ್ಟು ಗೌರವಿಸುವಂತ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬಹುದು. ನಾನು ಇಷ್ಟೇ ಹೇಳುವಂಥದ್ದು, ಈ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ನಡೀತದೆ. 100 ಮಂದಿ ಸೇರುವಾಗ ಚಪ್ಪಾಳೆ ತಟ್ಟುವಾಗ ಅದು ಎಲ್ಲರಿಗೆ ಕೇಳ್ತದೆ. ಅದೇ ರೀತಿಯಲ್ಲಿ ಒಬ್ಬರಿಬ್ಬರು ತಟ್ಟಿದ್ರೆ ಯಾವ ಕಾರ್ಯಕ್ರಮವೂ ಒಳ್ಳೆ ರೀತಿಯಲ್ಲಿ ಆಗಲ್ಲ. ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದಿರಿ, ನೀವೆಲ್ಲರೂ ಬಹಳ ಖುಷಿ ಪಟ್ಟು ಬಂದಿದ್ದೀರಿ. ಗೌರವಾನ್ವಿತ ಅತಿಥಿಗಳು ನಿಜವಾಗಿ ಅವರ ಒತ್ತಡಗಳ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಆದ್ರೂ ಕೂಡ ಹಸೆಗೋಳಿಯ ಈ ಒಂದು ಉತ್ಸವ ಸಂತೋಷನ ಅವರು ಬಂದು ಮನೆಗೆ ಬಂದು ಕರೆದಿದ್ದಾರೆ. ಅತಿಥಿ ಅಭ್ಯಾಗತರನ್ನ ಅವರು ಕೂಡ ಬಹಳ ಪ್ರೀತಿ ಇಟ್ಟು ಇಲ್ಲಿ ಎಲ್ಲ ಆಗಮಿಸಿದ್ದಾರೆ. ಸ್ವಾಗತದಲ್ಲಿ ಸಣ್ಣ ಮಟ್ಟಿಗೆ ನಿಮಗೆಲ್ಲರಿಗೂ ಸುಲಭದಲ್ಲಿ ನಾವು ಹೇಳಿದ್ದೇವೆ, ಇಲ್ಲಿ 5 ನಿಮಿಷ 10 ನಿಮಿಷ ಬೇಕು. ಅತಿಥಿಗಳು ಅಲ್ಲಿಂದ ಭಾಸ್ಕರನಿಂದ ಹಿಡಿದು ಇಲ್ಲಿ ನಾಗವೇಣಿ ಅಕ್ಕನ ಹತ್ರ ತನಕ ಪ್ರತಿಯೊಬ್ಬರು ಕೂಡ ಅದು ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ತನ್ನಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೇಕಾದಷ್ಟು ಹಣವನ್ನು ಕೂಡ ದೇಣಿಗೆಯನ್ನು ಕೂಡ ನೀಡಿ ನಮ್ಮ ಕಾರ್ಯಕ್ರಮ ಅದು ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅದು ಆಗ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅವರ ಬಗ್ಗೆ ನಾವು ಒಂದಿಷ್ಟು ಮಾತುಗಳನ್ನು ಕೂಡ ಹೇಳಲಿಲ್ಲ. ಯಾಕೆಂದ್ರೆ ಅವರ ಸೇವೆಗೆ ಪರಮಾತ್ಮ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ, ಅವರ ಸಾಂಸಾರಿಕ ಜೀವನ ಉತ್ತಮವಾಗಿ ನೆರವೇರಲಿ. ನಾವು ನಂಬಿಕೊಂಡು ಬರುವಂತಹ ದೇವರುಗಳು ಎಲ್ಲ ಅತಿಥಿಗಳಿಗೆ ಮಾತ್ರ ಅಲ್ಲ, ಈ ಉತ್ಸವಕ್ಕೆ ನೀವೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಚಂದ ಕಾಣಿಸಿಕೊಡ್ತಾ ಇರುವಂತಹ ಎಲ್ಲ ನಮ್ಮ ಬಂಧುಗಳಿಗೆ, ನಾಗರಿಕ ಬಂಧುಗಳಿಗೆ ದೇವರುಗಳು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ಕೈ ಜೋಡಿಸಿದ ನಿಮಗೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಗೌರವಾನ್ವಿತ ಲಯನ್ ರಾಧಾಕೃಷ್ಣ ರೈ ಉಮಿಯಾ ಅವರು ಉದ್ಘಾಟನಾ ಮಾತುಗಳಿಗಾಗಿ ನಮ್ಮ ಮುಂದೆ. ಯುವಕ ಮಂಡಲ ರಿಜಿಸ್ಟರ್ಡ್ ಹಸೆಗೋಳಿ, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಹಸೆಗೋಳಿ ಇವರ ಮುಖಾಂತರ ನಡೆಯುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವದ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ, ನನ್ನ ಆತ್ಮೀಯ ಬಂಧುವಾಗಿರ್ತಕ್ಕಂಥ ಪ್ರಶಾಂತ್ ಕಾಜವರೇ, ಅದೇ ರೀತಿ ನನ್ನ ಇನ್ನೊಬ್ಬ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಶೆಟ್ಟಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಂಥ ಎಲ್ಲ ಆತ್ಮೀಯ ಬಂಧುಗಳೇ, ಹಸೆಗೋಳಿ ಮೊಸರು ಕುಡಿಕೆ ಉತ್ಸವದ ಈವಾಗಲೇ ಹೇಳಿದರು 33ನೇ ವರ್ಷದ ಈ ಒಂದು 37 ವರ್ಷ, ಸಾರಿ ನಾನೀಗ ಒಂದು ಪಾವಳದಲ್ಲಿ ಹೋಗಿ 33 ವರ್ಷ ಅದೇ ಬಂತು. 37 ವರ್ಷದಂಥ ಈ ಸುದೀರ್ಘ ಸಮಯ ಒಂದು ಕಾರ್ಯಕ್ರಮ ಯಾವುದು ಮಾಡಬೇಕಿದ್ರು, ಒಂದು ಸಂಘ ಸಂಸ್ಥೆಯನ್ನು ಹುಟ್ಟು ಹಾಕಬೇಕಿದ್ರು ಅದರಲ್ಲಿ ಒಂದು ನಾಯಕತ್ವದ ಗುಣ ಬೇಕು. ಆ ಗುಣ ಇದ್ದರೆ ಮಾತ್ರ ಆ ಸಂಘ ಇಲ್ಲ ಸಂಸ್ಥೆ ಮುಂದುವರಿಲಿಕ್ಕೆ ಸಾಧ್ಯ. ಅಂಥ ಒಂದು ಆ
ನಾಯಕತ್ವದ ಗುಣವನ್ನು ಹುಟ್ಟಿಕೊಂಡು ಬಂದವರು ನಮ್ಮ ಸಂತೋಷಣ್ಣ. ಅವರ ಮುಖಾಂತರ ನಮ್ಮ ಪ್ರಶಾಂತ್ ಕಾಜ್ ಅವರು ಎಲ್ಲ ಸೇರಿಕೊಂಡು ಈ ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ಅನಂತಾನಂತ ವಂದನೆಗಳು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ತನ್ನ ಅದ್ಭುತ ಪ್ರತಿಮೆಯನ್ನು ಇಲ್ಲಿ ತೋರಿಸಿದರು. ತಾಯಂದಿರಿಗೆ ತುಂಬ ಸಂತೋಷ. ಯಾಕಂದರೆ ಒಂದು ದೇವರನ್ನು ಕಾಣುವಂತಹ ಮಕ್ಕಳಲ್ಲಿ ದೇವರನ್ನು ಕಾಣುವಂತಹ ಒಂದು ಯೋಗ ಅವರ ಪಾಲಿಗೆ. ಇಂತಹ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿ ನಡಿಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಬೇಕು. ಅದೇ ರೀತಿ ಸಂತೋಷಣ್ಣ ಹೇಳಿದರು, ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರಚನೆ ಮಾಡಬೇಕು. ಸಮಾಜದಿಂದ ನಮಗೆ ಸಹಕಾರ ಸಿಗಬೇಕು. ಸಮಾಜದ ಒಟ್ಟಿಗೆ ನಮ್ಮೆಲ್ಲ ಸಾರ್ವಜನಿಕರು ಎಲ್ಲ ಇಲ್ಲಿ ಆಸ್ಪಾಸಿನ ಇದಕ್ಕೆ ಸಂಬಂಧಪಟ್ಟ ಎಲ್ಲವರ ಸಹಕಾರ ಸಿಕ್ಕಿದ್ರೆ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ವೇದಿಕೆ ಆಗ್ತದೆ. ಎಲ್ಲರೂ ಇದರಲ್ಲಿ ತಮ್ಮ ತಮ್ಮ ಈಗ ಚೌತಿ ಆಗಿರ್ಬೋದು, ಅಲ್ಲ ಈ ಮೊಸರುಗುಡಿಕೆ ಯಾವುದೇ ಕಾರ್ಯಕ್ರಮಗಳನ್ನು ಇಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಸ್ಥಳ ಇದಾಗಲಿ ಎಂದು ಹೇಳುತ್ತಾ ಅವಕಾಶ ಕೊಟ್ಟಂಥ ಎಲ್ಲ ಆತ್ಮೀಯರಿಗೂ ವಂದನೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಉದ್ಘಾಟನಾ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇದೀಗ ಮುಂದೆ ಬಹುಮಾನ ವಿತರಣೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದೇವೆ. ರಾಧಾಕೃಷ್ಣ ರೈ ಉಮಿಯಾ ಅವರು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಕ್ಕಳು ಆದಷ್ಟು ಬೇಗನೆ ಬನ್ನಿ ತಾಯಂದಿರು. ಜೆ.ಸಿ. ಮಂಗಳಮೂರ್ತಿ ಕೊಣಾಜೆ ಇದರ ವತಿ ನಡೆಸಿದಂಥ ಮುದ್ದುಕೃಷ್ಣ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಜೆ.ಸಿ. ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಂಚಮಿ ಕುಲಾಲ್. ದ್ವಿತೀಯ ಬಹುಮಾನ ಪಂಚಮಿ ಕುಲಾಲ್. ಪ್ರೈಸ್ ನಾವು ಕೊಡ್ತೇವೆ, ನೀವು ಖಾಲಿ ಚಪ್ಪಾಳೆ ತಟ್ಟಿದ್ರೆ ಸಾಕು. ವೆರಿ ಗುಡ್, ಥ್ಯಾಂಕ್ ಯು. ಬನ್ನಿ, ಎಲ್ಲಿದ್ದೀರಿ? ಪಂಚಮಿ ಕುಲಾಲ್ ಯಶೋಧ ಕೃಷ್ಣ, ಜೆ.ಸಿ. ಯಶೋಧ ಕೃಷ್ಣ. ದ್ವಿತೀಯ ಪಂಚಮಿ ಕುಲಾಲ್. ಪ್ರಥಮ ಪ್ರತಿಭಾ ಭವಿತ. ಸರ್, ಫಸ್ಟ್ ಸೆಕೆಂಡ್? ಪ್ರತಿಭಾ ಭವಿತ ಫಸ್ಟ್. ಪ್ರತಿಭಾ ಭವಿತ ಪ್ರಥಮ ಬಹುಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಮುದ್ದುಕೃಷ್ಣ ಸ್ಪರ್ಧೆಯಲ್ಲಿ ದ್ವಿತೀಯ ಲಹನ್ವಿ ಅಸೈಗೋಳಿ. ಈ ಬಹುಮಾನವನ್ನು ಗೌರವಾನ್ವಿತ ದಿವಾಕರ ಭಂಡಾರಿ ಗಡಿ ಪ್ರಧಾನರು ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಮನಸ್ವಿ. ಮುದ್ದುಕೃಷ್ಣ ಪ್ರಥಮ ಮನಸ್ವಿ. ಚಪ್ಪಾಳೆ ತಟ್ಟಿ ಮಗುವನ್ನು ಪ್ರೋತ್ಸಾಹಿಸಬೇಕು. ಪ್ರಥಮ ಮನಸ್ವಿ, ದ್ವಿತೀಯ ಲಹನ್ವಿ ಅಸೈಗೋಳಿ. ಥ್ಯಾಂಕ್ ಯು. ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ. ಭಾಸ್ಕರ್ ಗುಡ್ಡೆಮಾರ್ ಅವರು ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸಬೇಕು. ಪುಟಾಣಿ ಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿಖ್ಯಾತ್ ಬಿಎನ್. ಚಪ್ಪಾಳೆ ತಟ್ಟಿ ವಿಖ್ಯಾತಿಗೆ. ದ್ವಿತೀಯ ದಕ್ಷ ಆರ್ ಅಸೈಗೋಳಿ. ಪುಟಾಣಿ ಕೃಷ್ಣ ಪ್ರಥಮ ಸ್ಪರ್ಧಿ ವಿಖ್ಯಾತ್, ಕ್ರಮ ಸಂಖ್ಯೆ 10. ಈ ಬಹುಮಾನವನ್ನ ನಜರ್ ಶಾ ಪಟ್ಟೋರಿ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಪುಟಾಣಿ ಕೃಷ್ಣ ವಿಖ್ಯಾತ್ ಪ್ರಥಮ, ದಕ್ಷ ಆರ್ ಅಸೈಗೋಳಿ ದ್ವಿತೀಯ. ಕ್ಯಾಶ್ ತಗೊಂಡವರು ಗ್ರೀನ್ ರೂಮ್ ಬರಬೇಕು ದಯವಿಟ್ಟು. ಕ್ಯಾಶ್ ಪ್ರೈಸ್ ತಗೊಂಡವರು ಗ್ರೀನ್ ರೂಮ್ ಬರಬೇಕು ದಯವಿಟ್ಟು. ಹೆತ್ತವರು ಗಮನಿಸಿ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಚಪ್ಪಾಳೆ ಕಡಿಮೆ ಆಯ್ತು. ದಕ್ಷ ಆರ್ ದ್ವಿತೀಯ ದಕ್ಷ ಆರ್. ನೀನು ದಕ್ಷ. ಈ ಬಹುಮಾನವನ್ನ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀಮತಿ ಚಂಚಲಾಕ್ಷಿ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಧಾಕೃಷ್ಣ ನೃತ್ಯ 4ನೇ 8ನೇ ತರಗತಿ. ಇದರಲ್ಲಿ ಪ್ರಥಮ ಸ್ಥಾನ ಪ್ರಾಪ್ತಿ ಅಂಡ್ ಶ್ರಾವ್ಯ. ಈ ಬಹುಮಾನವನ್ನ ಗೌರವಾನ್ವಿತ ಸುರೇಂದ್ರ ರೈ ಗ್ರಾಮ ದ್ವಿತೀಯ ಬಹುಮಾನ ಶಿಖಾ ಅಂಡ್ ಕಶ್ವಿ. ಸುರೇಂದ್ರ ರೈ ಗ್ರಾಮ ಚಾವಡಿ ಅವರು ನೀಡಿ ಗೌರವಿಸಬೇಕು. ರಾಧಾಕೃಷ್ಣ ನೃತ್ಯ 4ನೇ 8ನೇ ತರಗತಿ ಪ್ರಥಮ ಪ್ರಾಪ್ತಿ ಅಂಡ್ ಶ್ರಾವ್ಯ. ಬೇಗ ಬನ್ನಿ ಮಕ್ಕಳೇ, ಫಾಸ್ಟ್ ಆಗಿ ಬನ್ನಿ. ಇಬ್ರು ಬನ್ನಿ. ಶಿಖಾ ಅಂಡ್ ಕಶ್ವಿ.
ಮುಂದಿನ ಬಹುಮಾನವನ್ನ ರವಿ ರೈ ಪಜೀರು ನೀವು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬನ್ನಿ ಶಿಖಾ ಆ್ಯಂಡ್ ಕಶ್ವಿ. ಮುಂದಿನ ಬಹುಮಾನವನ್ನ ರವಿ ರೈ ಪಜೀರು ಅವರು ನೀಡಿ ಗೌರವಿಸಬೇಕು. ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಶಿಖಾ ಆ್ಯಂಡ್ ಕಶ್ವಿ. ಹಿರಿಯ ವಿಭಾಗ ಪ್ರಥಮ ನವ್ಯ ಶೇಖರ್ ಆ್ಯಂಡ್ ನಿಶ್ಮಿತಾ. ಚಪ್ಪಾಳೆ ಕೊಡಿ ಮಕ್ಕಳಿಗೆ. ಈ ಬಹುಮಾನವನ್ನ ಸುರೇಶ್ ಅಸೈ ನೀಡಿ ಗೌರವಿಸಬೇಕು ಕ್ರಮ ಸಂಖ್ಯೆ 4 ವಿನಂತಿಸ್ಕೊಳ್ತಾ ಇದ್ದೇನೆ. ದ್ವಿತೀಯ ಧ್ರುವಿ ಆ್ಯಂಡ್ ರಿಶಾಲಿ. ಕ್ರಮ ಸಂಖ್ಯೆ 1 ಪ್ರಥಮ ನವ್ಯ ಶೇಖರ್ ಆ್ಯಂಡ್ ನಿಶ್ಮಿತಾ. ಯಾರು ಕೊಡ್ಲಿಕ್ಕೆ? ಫಸ್ಟ್ ಯಾರು? ನಾಗವೇಣಿ ಮೇಡಮ್ ಇವರು. ಪ್ರಥಮ ನವ್ಯ ಶೇಖರ್ ಆ್ಯಂಡ್ ನಿಶ್ಮಿತಾ. ಸುರೇಶ್ ಅಸೈ ಫಸ್ಟ್ ಕೊಡ್ಬೇಕು ಸರ್. ಸುರೇಶ್ ಅಸೈ ಕೊಡಿ ಫಸ್ಟ್. ಇವಳು ದ್ವಿತೀಯವಾ? ಸರಿ ಓಕೆ. ಆ ಮಕ್ಕಳಿಗೆ ಚಪ್ಪಾಳೆ ಇಲ್ವಾ? ಎಸ್, ಥ್ಯಾಂಕ್ ಯು. ಓಕೆ. ದ್ವಿತೀಯ ಬಹುಮಾನ ಧ್ರುವಿ ಆ್ಯಂಡ್ ರಿಶಾಲಿ. ಥ್ಯಾಂಕ್ ಯು. ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು ಹರೀಶ್ ಸರ್ ಇವರಿಗೆ. ಮುಂದೆ ಗೌರವಾನ್ವಿತ ರವಿ ರೈ ಪಜೀರು ಒಂದೆರಡು ಮಾತಿಗಾಗಿ. ಕ್ಷೇತ್ರದ ಆರಾಧ್ಯ ದೇವಿಯರು ಮಹಾಗಣಪತಿ ದೇವಿಯರು ಅಂಚನೆ ಆ ಶ್ರೀಕೃಷ್ಣ ಪರಮಾತ್ಮನ ಮನಸಾರೆ ವಂದನೆ ಮಲ್ಲಿ ತಂದು ಅಸೈಗೋಳಿ ಯುವಕ ಮಂಡಳದ ವತಿ ಹಿಡಿದು ಸಾರ್ವಜನಿಕ ಮೊಸರುಗೊಡಿಕೆ ಉತ್ಸವ ಕರಿನ 36 ವರ್ಷಡು ಭಾರಿ ಎಡ್ಡೆ ವಿಜೃಂಭಣೆ ನಡೆದು ಬರ್ತದೆ. 37ನೇ ವರ್ಷದ ಈ ಶುಭ ಸಂದರ್ಭಡು ಈ ಕಾರ್ಯಕ್ರಮದ ಮುತುವರ್ಜಿನ ವಹಿಸೊಂದು ಭಾರಿ ಪೊರ್ಲುಡು ಈ ಭಾಗಡು ಈ ಕಾರ್ಯಕ್ರಮ ನಡಪೋದು ಬತ್ತಂಚಿನ ಶ್ರೀಯುತ ಹಿರಿಯರು ನಮ್ಮ ಮಾರ್ಗದರ್ಶಕರು ಸಂತೋಷನನ್ನ ಅನುಮತಿನಿಗೆ ತಂದು ಅಂಚನೆ ಈ ವರ್ಷದ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ನಮ್ಮ ಪ್ರಸಾದ್ ಕಾಜಾವರನ ಆಶೀರ್ವಾದ ನಟ್ಟೊಂದು ವೇದಿಕೆ ನಂಚಿನ ಹಿರಿಯರೇ ಕಾರ್ಯಕ್ರಮಡು ಮಸ್ತ್ ಪೊರ್ತಾತನ ಮಸ್ತ್ ಜನ ವೇದಿಕೆ ಪಾತ್ರರಲ್ಲೇರು ಅಣ್ಣ ಈತ್ 36 ವರ್ಷಡು ಭಾರಿ ಯಶಸ್ವಿಯಾದ ಈ ಕಾರ್ಯಕ್ರಮದ ಮೂಲಕ ಆಯೋಜನೆ ಮಲ್ತೊಂದು ಹಿರಿಯಕ್ಕಲು ಬೈದಿರಿ ನನ್ನ ದೊಮ್ಮಗು ನಿನ್ನ ದ್ವೇ ರೀತಿ ಕೊಣಪನ ನಮ್ಮ ಆದ್ಯ ಕರ್ತವ್ಯ ಅಂಚಾದ ಎಕಡೆ ಪ್ರಾಸ್ತಾವಿಕ ಪಾತ್ರನ ಗಣೆ ತ್ಯಾಗಂ ಸಾರ್ ಬಂಡಿರಿ ಭಾರಿ ಪೊರ್ಲುಡು ಸೌಹಾರ್ದವಾದ ಈ ಕಾರ್ಯಕ್ರಮ ಈತು ವರ್ಷ ನಡೆದು ಬೈದಿನಿ ನನ್ನ ಮಿತ್ತಿಗಳ ದೇವದೇವರ ಅನುಗ್ರಹ ಒಟ್ಟು ಎಡ್ಡೆ ರೀತಿ ನಡಪಡದ ಈ ಕಾರ್ಯಕ್ರಮಗೂ ಶುಭನು ಹಾರೈಸೆಂದು ಅಂಚನೆ ಸಾರ್ವಜನಿಕ ಒಂಜಿ ಚಿಂತನೆ ದಾನೆ ಬಂಡ ಪ್ರಥಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಡೆ ಪ್ರತಿ ವರ್ಷಲ ಅವೇತೋ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮನು ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಆದಿಪ್ಪು ಸಾರ್ವಜನಿಕ ಗಣೇಶೋತ್ಸವ ಆದಿಪ್ಪು ಇಂಚಿನ ಕಾರ್ಯಕ್ರಮನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಲ್ತದೆ ವ್ಯಯ ಮಲ್ತದೆ. ಈ ಕಾರ್ಯಕ್ರಮನು ಭಾರಿ ವಿಜೃಂಭಣೆ ಮಲ್ತೊಂದಿಲ್ಲ ಆಯ್ತು ಒಟ್ಟಿಗೆ ನಮ್ಮ ಈತ ಕಾಸಿನ ಈ ವ್ಯಯ ಮಲ್ಪನ ಹೊರತು ಸಮಾಜಮುಖಿ ಕೆಲಸ ಕಾರ್ಯನು ಸಂಘ ಸಂಸ್ಥೆ ಪ್ರತಿ ವರ್ಷಲ ಮಲ್ತೊಂದು ಬತ್ತಂದಾಂಡ ಎಡ್ಡೆ ಅಂದಿನ ವೈಯಕ್ತಿಕ ಅಭಿಪ್ರಾಯ ದಾಯಂದ್ ಬಂಡ ಕಲ್ಪನಂಚಿನ ಜೋಕುಲಿಗೆ ನಮ್ಮ ಕರ್ನಾಟಕ ರಾಜ್ಯೋಡಿ ಎಡ್ಡೆ ಒಂಜಿ ವಿದ್ಯಾರ್ಹತೆತ್ತಿನಂಚಿನ ಪ್ರತಿ ವರ್ಷಲ SLC ಆದಿಪ್ಪು PUC ಆದಿಪ್ಪು ಹೈಯೆಸ್ಟ್ ಅಂಕ ಬತ್ತದು ಒಂಜಿ ಪಾಸ್ ಆಪನಂಚಿನ ಜಿಲ್ಲೆ ಬಂಡ ದಕ್ಷಿಣ ಕನ್ನಡ ಜಿಲ್ಲೆ ಆಂಡ ದಾನಂದ ಬಣ್ಣ ಮುಲ್ಪದ ಏರ್ಲ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಲೆ ಸರ್ಕಾರಿ ಉದ್ಯೋಗಗಳು ಭಾರಿ ನಮ್ಮ ಕಮ್ಮಿ ಜನ ಉಲ್ಲ ದಯನ್ ಬಂಡ ಮುಲ್ಪ ಇತ್ತಿನಂಚಿನ ಏತೋ ಉದ್ಯೋಗಗಳು ಮಲ್ಲ ಉದ್ಯೋಗಗಳು ನಾರ್ತ್ ಕರ್ನಾಟಕದಾಗಲೇ ಬತ್ತದ ಮೂಲ ಅವಕಾಶ ಪಡೆಯೊಂದಿಲ್ಲಿರಿ ನಮ್ಮ ಜೋಕಲಿಗೆ ಸರ್ಕಾರಿ ಉದ್ಯೋಗದ ಬಗ್ಗೆ ಅಕ್ಲಿಗೆ ನಮ್ಮ ಎಡ್ಡೆ ಒಂಜಿ ಅಕ್ಲಿಗೆ ಒಂಜಿ ಮಾಹಿತಿನ ಕೊರ್ದು ಐತ ಬಗ್ಗೆ ಒಂಜಿ ತರಬೇತಿನ ಕೊರ್ದು ಸರ್ಕಾರಿ ಉದ್ಯೋಗ ನಮ್ಮ ಮಕ್ಕಳು ಮಾತೆರ್ಲ ಇಟ್ಟು ಒಂಜಿ ಸೇರುಣಂಚಿನ ಕೆಲಸ ಕಾರ್ಯನ ಮಲ್ತದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮೃದ್ಧಿ ಆಪಣಂಚಿನ ಕೆಲಸ ಕಾರ್ಯ ಮಲ್ಪ ಅಗತ್ಯತೆ ಉಂಡು ದಯನ್ ಬಂಡ ಒಂಜಿ ವಿಷಯ ಪಣ್ಣನಲ್ಲೇ ನಮ್ಮ ಇಲ್ಲಲು ನಮ್ಮ ಜೋಕುಲಿಗೆ ಹೆಚ್ಚಿನ ಜೋಕುಲು ಇಂಜಿನಿಯರಿಂಗ್ ಮೆಡಿಕಲ್ಗೆ ಸೇರಿಸವ ಇಂಜಿನಿಯರಿಂಗ್ ಮೆಡಿಕಲ್ ಸೇರಿಸ ಬೆಟ್ಟಿಗೆ ಇಂಜಿನಿಯರಿಂಗ್ ಕಲ್ತನಂಚಿನ ಜೋಕುಲಿಗೆ ಮುಲ್ಪ ದಾಲ ಉದ್ಯೋಗ ತಿಕ್ಕೊಂದಿಜ್ಜಿ ಅಕ್ಲು ಬೆಂಗಳೂರು ಪಿದೇ ದಿವಸ ಬೆಂಗಳೂರು ಅತ್ತನ ಪಿದೇ ದಿವಸ ಪೋಪಿರು ಪೋಯಿ ಬೆಟ್ಟಿಗೆ ಮೂಲ ಅಪ್ಪೆಮ್ಮೆ ಒಂಜಿ ರಡ್ಡು ಜೋಕುಲು ನಂಗೆ ಇಪ್ಪನೆ ಅಪ್ಪೆಮ್ಮೆಲೆ ಕೇವಲ ಒರಿ ರಡ್ಜನ ಇಲ್ಲಲ್ಲ ಒರಿ ಉನಂಚಿನ ಸ್ಥಿತಿಗತಿ ನಮ್ಮ ಎತ್ತದ ದಾಯಿ ವಿಷಯ ಪಣ್ಣೊಂದಿಲ್ಲ ಬಂಡ ಒರಿ ಇಂಜಿನಿಯರಿಂಗ್ ಸೇರಿಸ ಇದ್ದಂಡ ಕುಡಂಜಿ ಜೋಕುಲೆ ನಮ್ಮ ಇಂಜಿನಿಯರಿಂಗ್ ಸೇರಿಸೋನ ಕೆಲಸ ಕಾರ್ಯ ನೀನು ಮಲ್ತೊಂದಿಲ್ಲ ಆ ರೀತಿ ಮಲ್ತದು ಯುವ ಜನಾಂಗ ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ಕಮ್ಮಿ ಆತ
ಕೊರಡನದು ಇತ್ತದೊಂಜಿ ಮಾಹಿತಿ ತಿರಿಯೊಂದುಲ್ಲ ದಯತೀದು ನಮ್ಮ ಜೋಕ್ಲಿಗೆ ಆ ಒಂಜಿ ರಡ್ಡು ಇಂಜಿನಿಯರಿಂಗ್ ಹತ್ರ ಮೆಡಿಕಲ್ ಬಿಡ್ದು ಅವೇತೋ ಉದ್ಯೋಗ ತಿಕ್ಕುನಂಚಿನ ವ್ಯವಸ್ಥೆ ಉಂಡು ಐನು ನಂಗೆ ಮನದಟ್ಟಾಪುನಂಚಿನ ಕೆಲಸ ಕಾರ್ಯನು ಇಂಚಿನೊಂಜಿ ಸಂಘ ಸಂಸ್ಥೆಯಲ್ಲಿ ಅಕಲಿಗೆ ತೆರಿಪಾದು ಕೊರ್ದು ಅಕಲಿಗೆ ಒಂಜಿ ಮಾರ್ಗದರ್ಶನ ಕೊರಪುನಂಚಿನ ಕೆಲಸ ಕಾರ್ಯನ ಮಲ್ತಿಂದಾಂಡ ಆ ನಮ್ಮ PUC ಐನು ಹಿಡ್ದಕ್ಕ ಜೋಕ್ಲಿಗೆ ಸಮಾಜಮುಖಿ ಕೆಲಸ ಕಾರ್ಯ ಎಂಚ ದೇಶ ಸೇವೆ ಮಲ್ಪಂಚಿನ ಕೆಲಸ ಕಾರ್ಯ ಎಂಚಿನ ಮಲ್ಪರೆ ಸಾಧ್ಯ ಯಾನ್ ಈ ವಿಷಯ ದಾಯ ಪಂಡೊಂದಲೆ ಪಂಡ ಪ್ರತಿ ವರ್ಷ ನಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಲ್ತಿಂಚಿನ ಸಾರ್ವಜನಿಕ ಕಾರ್ಯಕ್ರಮದ ಒಟ್ಟಿಗೆ ಜೋಕ್ಲಿಗೆ ಮಾರ್ಗದರ್ಶನ ಕೊರಪುನಂಚಿನ ಕೆಲಸ ಕಾರ್ಯ ಆದ ಅಕಲ್ ಮಾತಿರಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಉದ್ಯೋಗ ಪಡೆದ ಕೆಲಸ ಕಾರ್ಯ ಆವಾಡು ಅಕಲ ಅಪ್ಪೆಮ್ಮನ ಒಟ್ಟಿಗೆ ಇಪ್ಪಾಡು ಯಾನ್ ದಾಯ ಪಂಡ ಕೈತಲ್ಲ ನಮ್ಮ ಅಭಯಾಶ್ರಮ ಉಂಡು ಅಭಯಾಶ್ರಮ ಏತೋ ಯಾನ್ ಅಲ್ಪೊಂಜಿ ಸೇವೆ ಮಲ್ತೊಂದುಲ್ಲೆ ಏತೋ ಹಿರಿಯಾಕ್ಲುಲ್ಲೇರು ಹಿರಿಯಾಕ್ಲನ ಜೋಕುಲು ಮಾತ ಒಲೋಲೋ ಕಲ್ತೊಂದುಲ್ಲೇರು ಅಪ್ಪೆಮ್ಮನ ತೂಪುನಂಜಿನ ಸ್ಥಿತಿಗತಿ ಇಜ್ಜ ನನದ ಭವಿಷ್ಯತ್ತದ ಕಾಲಡು ಅಂಚಿನ ಸ್ಥಿತಿಗೆ ನಮ್ಮ ಎತ್ತರ ಬಲ್ಲಿಂದಾಣ ಇನ್ನೀರ್ದೆ ಆ ಜೋಕ್ಲಿಗೆ ಎಡ್ಡೆ ರೀತಿಯ ಮಾರ್ಗದರ್ಶನ ಕೊರಪನಂಚಿನ ಕೆಲಸ ಕಾರ್ಯ ಆವಡಂದು ವಿನಂತಿ ಮಲ್ತೊಂದು ಇಂಚಿನ ಸಂಘಟನೆಯಲ್ಲಿ ಮಾತ ಐಕ್ ಬೆರೆಸೆಯಾದ ಉಂತುದು ಜೋಕ್ಲಿಗೆ ಸಮಾಜಮುಖಿ ಕೆಲಸ ಕಾರ್ಯ ಮಲ್ಪನ ವ್ಯವಸ್ಥೆ ದುಂಬುವರಿ ಆಡಂದು ವಿನಂತಿ ಮಲ್ತೊಂದು ಎಂಗಿಡೆ ಬತ್ತದು ರೆಡ್ ಪಾತ್ರ ಅವಕಾಶ ಮಲ್ತ್ಕೊರ್ನ ಈ ಸಂಘಟನೆಗೆ ಅಭಿನಂದನೆ ಸಲ್ಲಿಸ ಒಂದು ಅವಕಾಶ ಹೊಂದಿಸೊಂದಿಲ್ಲ. ಜೈ ಶ್ರೀರಾಮ್. ರವಿ ರೈ ಪಜೀರು ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ UT ಇಫ್ತಿಕರ್ ಅವರ ಸಹೋದರನ ಪುತ್ರ ಚಿಗುರುಮುಷಿಯ ಯುವಕ ಫರೀದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಸಂತೋಷ್ ಶೆಟ್ಟಿ ಅವರು ಶಾಲು ಹಾಕಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ನೆನಪಿನ ಕಾಣಿಕೆ ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ವಾಚನವನ್ನ ಸಂಚಾಲಕರಾದ ರಾಧಾಕೃಷ್ಣ ರೈ ಇವರು ವಾಚಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಮಾನ ಇರೋರು ಆದಷ್ಟು ಬೇಗ ಬೇಗ ಬನ್ನಿ. ಅಸೈಗೋಲಿ ಯುವಕ ಮಂಡಲ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವದ ಸಮಿತಿಯ ಅಂಗವಾಗಿ ನಡೆದಂಥ ಕ್ರೀಡಾಕೂಟದಲ್ಲಿ ಪ್ರಶಸ್ತಿಯನ್ನು ಪಡೆದ ಎಲ್ಲ ಸಾರ್ವಜನಿಕರು ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಅಂಗನವಾಡಿ LKG ಮತ್ತು UKG ಮಕ್ಕಳಿಗೆ ಕಡಲೆ ಹೆಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ D1 ಪ್ರಥಮ. ಅಂಗನವಾಡಿಯ D1 ಬೇಗ ಬರಬೇಕು. ದ್ವಿತೀಯ ಹೇಳಿ ಸರ್. ನೆಕ್ಸ್ಟ್ ಕಪ್ಪೆ ಜಿಗೀತ ಸ್ಪರ್ಧೆಯಲ್ಲಿ ಪ್ರಥಮ ತಶ್ವಿತ್, ದ್ವಿತೀಯ ಕೀರ್ತಿ. ತಶ್ವಿತ್ ಇದಾನ ಬಾ. ಚಪ್ಪಾಳೆ ತಟ್ಟಿ ನಮ್ಮ ಮಕ್ಕಳಿಗೆ. ಎಸ್. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ತ್ಯಾಗಮ್ಮ ಅವರ ಸುಪುತ್ರ 1 ರಿಂದ 3ನೇ ತರಗತಿಯ ಮಕ್ಕಳಿಗೆ 50 ಮೀಟರ್ ಓಟ ಸ್ಪರ್ಧೆ ಪ್ರಥಮ ಸ್ಥಾನ ತುಷಿತ್. ಅದು ಸೆಕೆಂಡ್. ತುಷಿತ್ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಶಾಕಿಲ್ ಶೆಟ್ಟಿ. ಫಸ್ಟ್ ಇವರು ಕೂಡ ತ್ಯಾಗಮ್ಮನ ದೊಡ್ಡ ಮಗ. ಶಾಕಿಲ್ ಶೆಟ್ಟಿ ಸೆಕೆಂಡ್ ಪ್ರೈಸ್. ಸೆಕೆಂಡ್. ಬಾಲಕಿಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಧನ್ವಿ, ಸೆಕೆಂಡ್ ಪ್ರೈಸ್ ಆರಾಧ್ಯ. ಆಗ ಬರಲಿಲ್ವಾ? ಅದು ಫಸ್ಟ್ ಸರ್. ಧನ್ವಿ ಫಸ್ಟ್. ಅದು ಫಸ್ಟ್. ಸೆಕೆಂಡ್ ಆರಾಧ್ಯ. ಚಪ್ಪಾಳೆ ತಟ್ಟಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ಲಿಂಬೆ ಚಮಚ ಓಟದಲ್ಲಿ ಪ್ರಥಮ ಸ್ಥಾನ ಫಸ್ಟ್ ಪ್ರೈಸ್ ಪ್ರಥಮ್, ಸೆಕೆಂಡ್ ಪ್ರೈಸ್ ತವಿಶ್. ಸಂತೋಷ್ ಶೆಟ್ಟಿ ಅವರು, ರವೀಂದ್ರ ರೈ ಕಲ್ಲಿಮಾರ್ ಅವರು ಮುಂದಿನ ಬಹುಮಾನ ವಿಜೇತರನ್ನು ಗೌರವಿಸಬೇಕು. ಫಸ್ಟ್ ಪ್ರೈಸ್ ಪ್ರಥಮ್, ಸೆಕೆಂಡ್ ಪ್ರೈಸ್ ತವಿಶ್. ಯಾರು? ತವಿಶ್ನ ಅಮ್ಮ ಬಂದಿದ್ದಾರೆ ಅಂತ. ಬಾಲಕಿಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಧನ್ವಿ ಲಿಂಬೆ ಚಮಚ ಓಟದಲ್ಲಿ, ಸೆಕೆಂಡ್ ಪ್ರೈಸ್ ಲಕ್ಷ್ಯ. ಬಹುಮಾನ ತಗೊಂಡವ್ರು ಆ ಕಡೆಯಿಂದ ಬನ್ನಿ ಆಯ್ತಾ? ತಗೊಂಡು ಆ ಕಡೆಯಿಂದ ಬನ್ನಿ ಹೇಳಿರಿ. ಕೆರೆದಡ ಓಟದಲ್ಲಿ ಅಲ್ಲೇ ಮುಂದೆ ಮಗ ಆಚೆಯಿಂದ ಬರ್ಬೇಕು. ಕೆರೆದಡ ಆಟದಲ್ಲಿ ಫಸ್ಟ್ ಪ್ರೈಸ್ ಲಕ್ಷ್ಯ, ಸೆಕೆಂಡ್ ಪ್ರೈಸ್ ತುಷಿತ್. ಲಕ್ಷ ಎಲ್ಲಿದ್ದಾಳೆ? ಲಕ್ಷ
ಇದ್ದಾಳೆ. ಹಾಂ, ಫಸ್ಟ್ ಪ್ರೈಸ್ ಲಕ್ಷ್ಯ, ಸೆಕೆಂಡ್ ಪ್ರೈಸ್ ತುಷಿತ್. 4, 5, 6ನೇ ತರಗತಿಯ ಮಕ್ಕಳಿಗೆ 100 ಮೀಟರ್ ಓಟದ ಸ್ಪರ್ಧೆ. ಫಸ್ಟ್ ಪ್ರೈಸ್ ಪರಿಣಿತ. ಗೌರವಾನ್ವಿತ ಭಾಸ್ಕರ್ ಗುಡ್ಡೆಮಾರ್ ಅವರು ಮುಂದಿನ ನಮ್ಮ ವಿಜೇತರನ್ನು ಗೌರವಿಸಬೇಕು. ಸೆಕೆಂಡ್ ಪ್ರೈಸ್ ಮಾನ್ವಿ. ಧನ್ಯವಾದಗಳು ರವೀಂದ್ರ ರೈ ಹರೇಕಳ ತಮಗೆ. ಪರಿಣಿತ್ ಬಂದಲ್ಲ. ಸೆಕೆಂಡ್ ಮಾನ್ವಿ. ಮಾನ್ವಿ ಬನ್ನಿ. ಬಾಲಕರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಆಯುಷ್, ಸೆಕೆಂಡ್ ಪ್ರೈಸ್ ಅಮನ್. ಆಯುಷ್ ಮತ್ತೆ ಅಮನ್ ಬೇಗ ಬೇಗ ಬರಬೇಕು. ಬಾಲ್ ಪಾಸಿಂಗ್ ಸ್ಪರ್ಧೆ. ಫಸ್ಟ್ ಪ್ರೈಸ್ ಸಂಜನಾ, ಸೆಕೆಂಡ್ ಪ್ರೈಸ್ ಭೂಮಿಕಾ. ಮುಂದಿನ ಬಹುಮಾನವನ್ನ ಸುರೇಂದ್ರ ರೈ ಗ್ರಾಮ ಚಾವಡಿ ತಾವು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಭಾಸ್ಕರ್ ಬಾಲ್ ಪಾಸಿಂಗ್ ಗುಡ್ಡೆಮಾರ್ ತಮಗೆ ಅಭಿನಂದನೆಗಳು. ಬಾಲ್ ಪಾಸಿಂಗ್ ಸ್ಪರ್ಧೆ. ಫಸ್ಟ್ ಪ್ರೈಸ್ ಸಂಜನಾ, ಸೆಕೆಂಡ್ ಪ್ರೈಸ್ ಭೂಮಿಕಾ. ಸಂಜನಾ, ಭೂಮಿಕಾ ಬೇಗ ಬೇಗ ಬರಬೇಕು. ಇದ್ದಾರಾ? ಸಂಜನಾ, ಭೂಮಿಕಾ. ಬನ್ನಿ ಬನ್ನಿ. 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಡೊಂಕ ಸ್ಪರ್ಧೆ. ಪ್ರಥಮ ಗ್ರೀಷ್ಮ, ಫಸ್ಟ್ ಪ್ರೈಸ್ ಗ್ರೀಷ್ಮ, ಸೆಕೆಂಡ್ ಪ್ರೈಸ್ ತಶ್ವಿ ರೈ. ಮಕ್ಕಳೇ ಪ್ಲೀಸ್, ತಶ್ವಿ. ಸಮಯ ಬಹಳ ಕಡಿಮೆ ಇದೆ. ಸೆಕೆಂಡ್ ಪ್ರೈಸ್ ತಶ್ವಿ. ಪೇಪರ್ ಹರಿಯುವ ಸ್ಪರ್ಧೆ. ಫಸ್ಟ್ ಪ್ರೈಸ್ ಸುವೇಶ್, ಸೆಕೆಂಡ್ ಪ್ರೈಸ್ ಹಿತೇಶ್. ಗೌರವಾನ್ವಿತ ದಿವಾಕರ ಭಂಡಾರಿ ಅವರು ಮುಂದಿನ ಬಹುಮಾನಗಳನ್ನು ನೀಡಿ ಗೌರವಿಸಬೇಕು. ಧನ್ಯವಾದಗಳು. ಗೌರವ ಪೇಪರ್ ಹರಿಯುವ ಸ್ಪರ್ಧೆ. ಫಸ್ಟ್ ಪ್ರೈಸ್ ಸುವೇಶ್, ಸೆಕೆಂಡ್ ಪ್ರೈಸ್ ಹಿತೇಶ್. ಸುರೇಂದ್ರ ರೈ ಗ್ರಾಮ. ಬನ್ನಿ. ಬಾಲಕಿಯರ ವಿಭಾಗದಲ್ಲಿ ಸುವೇಶ್. ದ್ವಿತೀಯ ಯಾರು? ದ್ವಿತೀಯ ಹಿತೇಶ್. ಯಾರು? ಯಾರು? ಹಿತೇಶ್. ತಾಯಿ ಬರ್ವಿ, ಬನ್ನಿ ತಾಯಿ ಬನ್ನಿ. ಆಯ್ತಾ? ಸುವೇಶ್ ಇಲ್ಲ. ಸೆಕೆಂಡ್ ಬಾಲಕಿಯರ ವಿಭಾಗದಲ್ಲಿ ಸುವೇಶ್ ಫಸ್ಟ್ ಪ್ರೈಸ್. ಬಾಲಕಿಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ತ್ರಿಷಿಕಾ, ಸೆಕೆಂಡ್ ಪ್ರೈಸ್ ಬಿಂದುಶ್ರೀ. ಬಹುಮಾನ ಇದ್ದವರು ಸ್ವಲ್ಪ ಎದುರು ಬಂದು ನಿಲ್ಲಿ ದಯಮಾಡಿ, ಹಿಂದೆ ಓಡಿ ಬರಬೇಡಿ. ಡೊಂಕ ಸ್ಪರ್ಧೆ. ಫಸ್ಟ್ ಪ್ರೈಸ್ ಲಯನ್ ಅಟ್ಯಾಕರ್ಸ್, ಸೆಕೆಂಡ್ ಪ್ರೈಸ್ ತ್ರಿಶೂಲ್ ಫ್ರೆಂಡ್ಸ್. ಡೊಂಕ ಸ್ಪರ್ಧೆ ಗುಂಪು ಆಟದಲ್ಲಿ ಫಸ್ಟ್ ಪ್ರೈಸ್ ಲಯನ್ ಅಟ್ಯಾಕರ್ಸ್, ಸೆಕೆಂಡ್ ಪ್ರೈಸ್ ತ್ರಿಶೂಲ್ ಫ್ರೆಂಡ್ಸ್. ಧನ್ಯವಾದಗಳು ಗೌರವಾನ್ವಿತ ದಿವಾಕರ್ ಭಂಡಾರಿ ಅವರಿಗೆ. ಮುಂದಿನ ಬಹುಮಾನವನ್ನ ಗೌರವಾನ್ವಿತ ಫರೀದ್ ಅವರು ನೀಡಿ ಪ್ರೋತ್ಸಾಹಿಸಬೇಕು ನಮ್ಮ ಮಕ್ಕಳನ್ನು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. 9, 10ನೇ ತರಗತಿಯ ಮಕ್ಕಳಿಗೆ ಸ್ಪರ್ಧೆ. ಡೊಂಕ ಸ್ಪರ್ಧೆ. ಬಾಲಕರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಋತ್ವಿಕ್, ಸೆಕೆಂಡ್ ಪ್ರೈಸ್ ವಿಜಯ್. ಋತ್ವಿಕ್ ಬಾಪ ಬೇಗ. ಅಲ್ಲ, ಇಂಡಿವಿಜುವಲ್. ಡೊಂಕ ಸ್ಪರ್ಧೆ. ಪ್ರಥಮ ಸ್ಥಾನ ಋತ್ವಿಕ್, ಸೆಕೆಂಡ್ ಪ್ರೈಸ್ ವಿಜಯ್. ಬಾಲಕಿಯರ ಡೊಂಕ ಸ್ಪರ್ಧೆ. ಫಸ್ಟ್ ಪ್ರೈಸ್ ಗೀತಾಂಜಲಿ, ಸೆಕೆಂಡ್ ಪ್ರೈಸ್ ಭೂಮಿಕಾ. ವಿಜಯ್ ಸೆಕೆಂಡ್ ಪ್ರೈಸ್. ಪೇಪರ್ ಹರಿಯುವ ಸ್ಪರ್ಧೆ. ಫಸ್ಟ್ ಪ್ರೈಸ್ ಕೊಡಿ ಇವರಿಗೆ, ಫಸ್ಟ್ ಪ್ರೈಸ್ ಕೊಡಿ. ಸೆಕೆಂಡ್ ಸುವೇಶ್ ಇವರಿಗೆ ಫಸ್ಟ್ ಪ್ರೈಸ್. ಭೂಮಿಕಾ ಸೆಕೆಂಡ್ ಪ್ರೈಸ್ ಡೊಂಕ ಸ್ಪರ್ಧೆಯಲ್ಲಿ. ಪ್ರೈಸ್ ಕೊಡಿ ಸರ್, ತ್ಯಾಗಂ ಸರ್ ಅಲ್ಲಿ ಫಸ್ಟ್ ಪ್ರೈಸ್ ಕೊಡಿ, ಅಲ್ಲಿ ಒಳಗಡೆ ಇದೆ ನೋಡಿ. ಸೆಕೆಂಡ್ ಪ್ರೈಸ್ ಪದವಿ ಪೂರ್ವ ಕಾಲೇಜ್ ಮಕ್ಕಳಿಗೆ ಗುಂಡು ಎಸೆತ ಸ್ಪರ್ಧೆ. ಧನ್ಯವಾದಗಳು ಗೌರವಾನ್ವಿತ ಫರೀದರ್ ಅವರಿಗೆ. ಮುಂದೆ ನಜರ್ ಶಾ ಪಟೋರಿ ಇವರು ಬಹುಮಾನವನ್ನು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಪದವಿ ಪೂರ್ವ ಕಾಲೇಜ್ ಮಕ್ಕಳಿಗೆ ಶಾರ್ಟ್ ಪುಟ್. ಫಸ್ಟ್ ಪ್ರೈಸ್ ಸ್ವಾತಿ, ಸೆಕೆಂಡ್ ಪ್ರೈಸ್ ವೀಕ್ಷಾ. ಸ್ವಾತಿ ಫಸ್ಟ್, ವೀಕ್ಷಾ ದ್ವಿತೀಯ. ಶಾರ್ಟ್ ಪುಟ್ನವ್ರಿಗೆ ಚಪ್ಪಾಳೆ ಇಲ್ವಾ? ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರತೀಕ್, ಬಾಲಕಿಯರ ವಿಭಾಗದಲ್ಲಿ ರಿಷಿಕಾ. ಮಡಿಕೆ ಹೊಡೆಯುವ ಸ್ಪರ್ಧೆ. ಬಾಲಕರ ವಿಭಾಗದಲ್ಲಿ ಪ್ರತೀಕ್, ಬಾಲಕಿಯರ ವಿಭಾಗದಲ್ಲಿ ರಿಷಿಕಾ. ಅಷ್ಟು ದೊಡ್ಡ ಮಡಿಕೆಯನ್ನು ಹೊಡೆದಿದ್ದಾಳೆ, ಅವಳಿಗೆ ಚಪ್ಪಳಿ ಹೊಡೆದಿಲ್ಲ ಅಂದ್ರೆ ನನಗೆ ಬಾರ. ವೆರಿ ಗುಡ್. ಬಾಲಕರ ವಿಭಾಗದಲ್ಲಿ ಪ್ರತೀಕ್ ಇದ್ದಾನ? ಪ್ರತೀಕ್ ನೆಕ್ಸ್ಟ್. ನೆಕ್ಸ್ಟ್
ಮಹಿಳಾ ವಿಭಾಗದ ಸ್ಪರ್ಧೆಗಳಲ್ಲಿ ಗುಂಡು ಎಸೆತ ಫಸ್ಟ್ ಪ್ರೈಸ್ ಪೂಜಾ, ಸೆಕೆಂಡ್ ಪ್ರೈಸ್ ಪ್ರತೀಕ್ಷಾ. ಪೂಜಾ ಮತ್ತೆ ಪ್ರತೀಕ್ಷಾ ಬನ್ನಿ. ಮಹಿಳೆಯರ ವಿಭಾಗದಲ್ಲಿ ಬಾಲ್ ಪಾಸಿಂಗ್ ಫಸ್ಟ್ ಪ್ರೈಸ್ ಸರಸ್ವತಿ, ಸೆಕೆಂಡ್ ಪ್ರೈಸ್ ಪೂರ್ಣಿಮಾ. ಧನ್ಯವಾದಗಳು ಗೌರವಾನ್ವಿತ ನಜರ್ ಶಾ ಪಟೋರಿ ಅವರಿಗೆ. ಮುಂದೆ ಕೊಣಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಬಾಲ್ ಪಾಸಿಂಗ್ ಫಸ್ಟ್ ಪ್ರೈಸ್ ಸರಸ್ವತಿ, ಸೆಕೆಂಡ್ ಪ್ರೈಸ್ ಚಂಚಲಾಕ್ಷಿ ಅವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪೂರ್ಣಿಮಾ ಸೆಕೆಂಡ್ ಪ್ರೈಸ್. ನಿಂಬೆ ಚಮಚ ಓಟದಲ್ಲಿ ಫಸ್ಟ್ ಪ್ರೈಸ್ ಜಯಶ್ರೀ, ಸೆಕೆಂಡ್ ಪ್ರೈಸ್ ಸುಪ್ರಿಯಾ ಮತ್ತು ಗೀತಾ. ನಿಂಬೆ ಚಮಚ ಓಟ ಜಯಶ್ರೀ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಸುಪ್ರಿಯಾ ಮತ್ತು ಗೀತಾ. ಚಪ್ಪಾಳೆ ನೀಡಿ ಗೌರವಿಸಬೇಕು ನಮ್ಮ ಮಕ್ಕಳನ್ನು, ನಮ್ಮ ಮಹಿಳೆಯರನ್ನ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಧನ್ಯವಾದಗಳು ಗೌರವಾನ್ವಿತ ಚಂಚಲಾಕ್ಷಿ ಮೇಡಮ್ ತಮಗೆ. ಮುಂದೆ ಬಹುಮಾನವನ್ನು ಸುರೇಶ್ ಅಸೈ ಯುವ ಉದ್ಯಮಿಗಳು. ಪಟ್ಟಣದಲ್ಲಿ ಬಾಂಬು ಬೀಳುವ ಸ್ಪರ್ಧೆ ಪ್ರಥಮ ಸ್ಥಾನ ಸ್ವಾತಿ, ದ್ವಿತೀಯ ಸ್ಥಾನ ಪೂರ್ಣಿಮಾ. ಹಗ್ಗ ಜಗ್ಗಾಟದಲ್ಲಿ ಮಹಿಳೆಯರ ವಿಭಾಗದ ಫಸ್ಟ್ ಪ್ರೈಸ್ ಸರಸ್ವತಿ ತಂಡ. ಪೂರ್ಣಿಮಾ ಅಲ್ಲ, ಸೆಕೆಂಡ್ ಪ್ರೈಸ್. ಟಗ್ ಆಫ್ ವಾರ್ ಹಗ್ಗ ಜಗ್ಗಾಟದಲ್ಲಿ ಫಸ್ಟ್ ಪ್ರೈಸ್ ಸರಸ್ವತಿ ತಂಡ, ಸೆಕೆಂಡ್ ಪ್ರೈಸ್ ಗಾಯತ್ರಿ ತಂಡ, ತೃತೀಯ ಸ್ಥಾನ ಥರ್ಡ್ ಪ್ಲೇಸ್ ಲಾವಣ್ಯ ತಂಡ. ಹಗ್ಗ ಜಗ್ಗಾಟದ ಕ್ಯಾಪ್ಟನ್ ಮಾತ್ರ ಬಂದ್ರೆ ಸಾಕು. ಸರಿ ಆಗ್ತದೆ. ತೃತೀಯ ಸ್ಥಾನ ಲಾವಣ್ಯ ತಂಡ. ಲಾಸ್ಟಿಗೆ ಹೋಗಿ, ಲಾಸ್ಟಿಗೆ. ತಗೊಂಡವ್ರು ಮುಂದೆ ಮುಂದೆ ಹೋಗಿ. ಬನ್ನಿ ಬೇಗ 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 ಹೋಗಿ, ಬೇಗ ಬೇಗ ಬನ್ನಿ. ಹೋಗಿ. ಕ್ಯಾಮರಾ ಅಷ್ಟೇ. ಪುರುಷರ ವಿಭಾಗದ ಚಂದ್ರಶೇಖರ ಶೆಟ್ಟಿ ಮಂಟಮೆ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟ ಫಸ್ಟ್ ಪ್ಲೇಸ್ ತತ್ವಮಸಿ ಬಗಂಬಿಲ, ಥರ್ಡ್ ಉಂಟು, ಥರ್ಡ್. ದ್ವಿತೀಯ ಗಾಯತ್ರಿ ತಂಡ, ತೃತೀಯ ಲಾವಣ್ಯ ತಂಡ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಎಲ್ಲ ಸ್ಪರ್ಧಿಗಳು ಬರಬೇಕು. ನಿಮ್ಮನ್ನು ಚಂದ್ರಶೇಖರ ಶೆಟ್ಟಿ ಮಂಟಮೆ ಅವರು ಗೌರವಿಸಿ. ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾಟ ಫಸ್ಟ್ ಪ್ಲೇಸ್ ತತ್ವಮಸಿ ಬಗಂಬಿಲ, ಸೆಕೆಂಡ್ ಪ್ಲೇಸ್ ತ್ರಿಶೂಲ್ ಫ್ರೆಂಡ್ಸ್ ಹಸಿಗೋಲಿ. ಇದನ್ನು ಸಂತೋಷ್ ಶೆಟ್ಟಿ ಪುಲ್ಲು ಇವರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ತಂಡದ ನಾಯಕರು ವೇದಿಕೆಗೆ ಬರಬೇಕು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ. ಫಸ್ಟ್ ಪ್ಲೇಸ್ ತತ್ವಮಸಿ ಬಗಂಬಿಲ, ಸೆಕೆಂಡ್ ಪ್ಲೇಸ್ ತ್ರಿಶೂಲ್ ಫ್ರೆಂಡ್ಸ್ ಹಸಿಗೋಲಿ. ಕಬಡ್ಡಿ ಸೆಕೆಂಡ್ ಪ್ಲೇಸ್ ತ್ರಿಶೂಲ್ ಫ್ರೆಂಡ್ಸ್ ಹಸಿಗೋಲಿ.
ಅಸೈಗಳು ಯುವಕ ಮಂಡಲದ ಅಧ್ಯಕ್ಷರು ಸಾರ್ವಜನಿಕ ಮೊಸರುಕುಡಿಕೆ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಪುಲ್ಲು ಅವರು ಕಬಡ್ಡಿಯ ವಿಜೇತರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಬಡ್ಡಿಯಲ್ಲಿ ಉತ್ತಮ ಹಿಡಿತಗಾರ ಹವ್ಯಾಸ್ ತತ್ವಮಸಿ, ಉತ್ತಮ ದಾಳಿಗಾರ ಸ್ಟಾಲಿಯೋ ತ್ರಿಶೂರ್ ಫ್ರೆಂಡ್ಸ್, ಆಲ್ರೌಂಡರ್ ಗಗನ್ ತತ್ವಮಸಿ. ಪ್ರಥಮ 3,000 ಮತ್ತು ಮೊಸರುಕುಡಿಕೆ ಟ್ರೋಫಿ, ದ್ವಿತೀಯ 2,000 ನಗದು ಬಹುಮಾನ ಮತ್ತು ಮೊಸರುಕುಡಿಕೆ ಟ್ರೋಫಿ. ವೈಯಕ್ತಿಕ ಬಹುಮಾನವನ್ನು ಕೊಟ್ಟವರು ಪ್ರಕಾಶ್ ಶೆಟ್ಟಿ KSRP ಮತ್ತು ದೇವಿಪ್ರಸಾದ್ ರೈ KSRP ಅವರು. ಉತ್ತಮ ಹಿಡಿತಗಾರ, ದಾಳಿಗಾರ ಮತ್ತು ಆಲ್ರೌಂಡರ್ ವೇದಿಕೆಗೆ ಬರಬೇಕು. ಸ್ಟಾಲಿಯೋ ಗಗನ್ ಹವ್ಯಾಸ್. ಹಗ್ಗ ಜಗ್ಗಾಟ ಸ್ಪರ್ಧೆ ಫಸ್ಟ್ ಪ್ಲೇಸ್ ಅಸೈಗೊಲಿ ಫ್ರೆಂಡ್ಸ್, ಸೆಕೆಂಡ್ ಪ್ಲೇಸ್ ರೇಯಸ್ ತಂಡ ಇದ್ದಾರೆ. ಅಸೈಗೊಲಿ ಫ್ರೆಂಡ್ಸ್ ಟಗ್ ಆಫ್ ವಾರ್. ವೈಯಕ್ತಿಕ ಬಹುಮಾನವನ್ನು ಕೊಟ್ಟವರು ಪ್ರಕಾಶ್ ಶೆಟ್ಟಿ KSRP ಮತ್ತು ದೇವಿಪ್ರಸಾದ್ ರೈ KSRP. ಹಗ್ಗ ಜಗ್ಗಾಟದಲ್ಲಿ ಫಸ್ಟ್ ಪ್ಲೇಸ್ ಅಸೈಗೊಲಿ ಫ್ರೆಂಡ್ಸ್, ಬನ್ನಿ. ಸೆಕೆಂಡ್ ಪ್ಲೇಸ್ ರೇಯಸ್ ತಂಡ. ಸೆಕೆಂಡ್ ಪ್ಲೇಸ್ ಇಲ್ವಾ? 2,000 ನಗದು ಬಹುಮಾನ ಮತ್ತು ಟ್ರೋಫಿ, ದ್ವಿತೀಯ 1,000 ಮತ್ತು ಟ್ರೋಫಿ. ಪ್ರಶಾಂತ್ ಕಾಜು ಅವರು ನೀಡಿ ಗೌರವಿಸಬೇಕು. ಮೊಸರುಕುಡಿಕೆ ಸಮಿತಿಯ ಅಧ್ಯಕ್ಷರು. ಪ್ರಶಸ್ತಿಯನ್ನು ಕ್ರೀಡಾಕೂಟದ ಪ್ರಶಸ್ತಿಯನ್ನು ಪಡೆದ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಆಟಗಾರರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜಿಲ್ಲಾ ಉತ್ತಮ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯ ಶಿಕ್ಷಕರು ಆದ ಗೌರವಾನ್ವಿತ ರವೀಂದ್ರ ರೈ ಕಲ್ಲಿಮಾರ್ ಅವ್ರನ್ನ ಧಾರ್ಮಿಕ ಭಾಷಣದ ವೇದಿಕೆಗೆ ಸ್ವಾಗತಿಸ್ತಾ ಇದೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಧಾರ್ಮಿಕ ಭಾಷಣ ಅಂತಲ್ಲ, ಯಾಕೆಂದರೆ ಇದು ಧಾರ್ಮಿಕ ಭಾಷಣ ಮಾಡುವಂಥ ಸಮಯವೂ ಅಲ್ಲ. ಆದರೂ ಕೂಡ ಈ ಒಂದು ಭಗವಾನ್ ಶ್ರೀಕೃಷ್ಣನ ಜನ್ಮದಿನವನ್ನು ನಾವು ಆಚರಿಸ್ತಾ ಇರತಕ್ಕಂಥ ಈ ಸಮಯದಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡದೇ ಇದ್ದರೆ ಅದು ದೊಡ್ಡ ಅಪರಾಧ ಅಂತ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಭೂಮಿ ಅಂತಂದರೆ ಇದು ಧರ್ಮಕ್ಷೇತ್ರವೂ ಹೌದು, ಕರ್ಮಕ್ಷೇತ್ರವೂ ಹೌದು. ಇಲ್ಲಿ ನಾವು ನಮ್ಮ ಒಳಿತಿಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ, ಸಂತೋಷಕ್ಕಾಗಿ, ಅದೇ ರೀತಿಯಲ್ಲಿ ನಾವು ಪರಸ್ಪರ ಒಗ್ಗೂಡೋದಕ್ಕೆ, ಸಂಘಟನೆಗಾಗಿ ನಾವು ಈ ಹಬ್ಬವನ್ನು ಎಲ್ಲ ಆಚರಿಸ್ತಾ, ನಮ್ಮ ಹಿರಿಯರೆಲ್ಲ ಆಚರಿಸ್ತಾ ಬಂದರು. ಇದೀಗ ನಾವು ಕೂಡ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಇಲ್ಲಿ ಕೇವಲ ಹಬ್ಬವನ್ನು ಆಚರಿಸುವಂಥದ್ದು ಮಾತ್ರ ಅಲ್ಲ, ಅದರ ಹಿಂದೆ ಏನಿದೆ ಅಂದರೆ ಒಳ್ಳೆಯ ಸಂದೇಶ ಇದೆ. ಭಗವಾನ್ ಶ್ರೀಕೃಷ್ಣನ ಸಂದೇಶಗಳನ್ನು ನಾವು ಅರ್ಥೈಸಿಕೊಂಡು ಒಂದೆರಡನ್ನಾದರೂ ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡದೇ ಇದ್ದರೆ ಏನಾಗ್ತದೆ ಅಂತಂದರೆ ಅದು ನಮ್ಮ ದೊಡ್ಡ ಅಪರಾಧ ಅಂತ ಆಗ್ತದೆ. ಆ ರೀತಿಯಲ್ಲಿ ಆಗಬಾರ್ದು. ಭಗವಾನ್ ಶ್ರೀಕೃಷ್ಣನು ಮುಖ್ಯವಾಗಿ ಆತ ಜನ್ಮ ಪಡೆದದ್ದೇ ಒಂದು ವಿಶೇಷ. ಅದು ಮುಖ್ಯವಾಗಿ ಭಗವಾನ್ ಶ್ರೀಕೃಷ್ಣನು ಅವರ ಅವತಾರ ಹೇಗಿತ್ತು ಅಂತ ಹೇಳಿದರೆ, ಮುಖ್ಯವಾಗಿ ಈ ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರದಲ್ಲಿ ವಸುದೇವ ದೇವಕಿಯರ ಒಂದು ಗರ್ಭದಲ್ಲಿ ಜನ್ಮ ಪಡೆದದ್ದವರು. ಅವರು ಜನ್ಮ ಪಡೆದದ್ದು ಅಲ್ಲ, ಅದೊಂದು ಅವತಾರ. ಯಾಕೆ ಅವತಾರ ಅಂದರೆ ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಅವರು ಅವತರಿಸಿದ್ದು ಭಗವಾನ್ ಶ್ರೀಕೃಷ್ಣ. ಹಾಗಾದರೆ ಆ ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದರೆ, ಧರ್ಮ ಅಂದರೆ ಅದು ಹಿಂದೂ ಧರ್ಮ, ಜೈನ ಧರ್ಮ, ಕ್ರೈಸ್ತ ಧರ್ಮ ಅಂತ ಅಲ್ಲಿ ಅರ್ಥ ಅಲ್ಲ. ಧರ್ಮ ಅಂದರೆ ಅದು ಧರ್ಮ ಮಾರ್ಗದಿಂದ ನಾವು ನಡೆಯಬೇಕು ಅಂತ. ಅದು ಒಂದೇ ಮಾತಿನಲ್ಲಿ ಹೇಳೋದಿದ್ರೆ ಮನುಷ್ಯತ್ವವನ್ನು ಪಡೆದುಕೊಂಡು ಧರ್ಮ ಮಾರ್ಗದಲ್ಲಿ ನಡೆದರೆ ಈ ಏನು ನಮ್ಮ ಆಚರಣೆ ಉಂಟು ಅದಕ್ಕೆ ಒಂದು ಅರ್ಥ ಬರ್ತದೆ ಅಂತ. ಆದ ಕಾರಣ ಧರ್ಮ ಬೋಧಿಸ್ತಕ್ಕಂತಹ, ಧರ್ಮ ಹೇಳಿರತಕ್ಕಂತಹ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವುದು ಇದರ ಅರ್ಥ. ಆ ಒಂದು ಉದ್ದೇಶವೂ ಕೂಡ ಇಲ್ಲಿ ಇದೆ. ಮುಖ್ಯವಾಗಿ ಆತ ದುಷ್ಟ ಶಕ್ತಿಗಳನ್ನೆಲ್ಲ ನಿಗ್ರಹ ಮಾಡಿದ್ದಾನೆ. ಹುಟ್ಟುವಾಗಲೇ ಜನರ ಅವತಾರ ಆಗುವಾಗಲೇ ಎಲ್ಲ ದುಷ್ಟಶಕ್ತಿಗಳನ್ನು ಅವನು ನಾಶ ಮಾಡಿದ್ದಾನೆ. ಮುಖ್ಯವಾಗಿ ನಮ್ಮ
ಕಂಸ ಅಂತ ಅವರ ಮಾವ ಕಂಸನ ಆ ಒಂದು ಕಂಸನನ್ನು ಕೊಂದು ಹಾಕಿದ. ಅದೇ ರೀತಿಯಲ್ಲಿ ಮತಾಂಧನಾದಂಥ ಜರಾಸಂಧನನ್ನು ಕೊಂದ. ಅದರೊಟ್ಟಿಗೆ ನರಕಾಸುರನನ್ನು ಕೊಂದ. ಈ ಮಣ್ಣಿನ ಸ್ವಾರ್ಥ, ಮಣ್ಣಿನ ಒಂದು ಆಸೆಯಿಂದ ಏನೇನೋ ಮಾಡಿದಂಥ ಕೌರವ ದುರ್ಯೋಧನನ್ನು ಕೂಡ ಆತ ಕೊಂದ. ಈ ರೀತಿಯಲ್ಲಿ ಬೇರೆ ಬೇರೆ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡಿದಂತಹ ಈ ಭಗವಾನ್ ಶ್ರೀಕೃಷ್ಣನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಅಥವಾ ಅವರಿಂದ ಇವರೆಲ್ಲ ನನಗೆ ಯಾರ್ಯಾರ ಹೆಸರನ್ನು ಹೇಳಿದೆ ಅವೆಲ್ಲರೂ ಕೂಡ ರಾಜರುಗಳು. ಆ ರಾಜರುಗಳಲ್ಲಿ ಬಹುದೊಡ್ಡ ಮುಖ್ಯವಾಗಿ ರಾಜ್ಯಗಳಿದ್ದು ಆ ರಾಜ್ಯಗಳನ್ನೆಲ್ಲ ಆತ ಅಪೇಕ್ಷೆ ಮಾಡಲಿಲ್ಲ. ಆದ ಕಾರಣ ಆತ ಒಬ್ಬ ತ್ಯಾಗಮಯಿ. ತ್ಯಾಗದಿಂದ ನರ ಹರನಾಗಬಲ್ಲ, ಅದೇ ರೀತಿಯಲ್ಲಿ ಮಾನವ ಮಾಧವನಾಗಬಲ್ಲ ಎನ್ನುವಂಥ ಸಂದೇಶವನ್ನು ಭಗವಾನ್ ಶ್ರೀಕೃಷ್ಣ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನ ನಡೆಸಬೇಕಾದ ಅಗತ್ಯತೆ ಇದೆ. ಅದರ ಒಟ್ಟಿಗೆ ಆತ ಮುಖ್ಯವಾಗಿ ರಾಜ ಮನೆತನದಲ್ಲಿ ಹುಟ್ಟಿ ಅರಮನೆಯಲ್ಲಿ ಇರಬೇಕಾಗಿದ್ದಂತಹ ಭಗವಾನ್ ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಹುಟ್ಟಿದ. ಅದೇ ರೀತಿಯಲ್ಲಿ ನಂದಗೋಕುಲ, ಪ್ರಕೃತಿಯ ಮಧ್ಯೆ ಇರತಕ್ಕಂತಹ ನಂದಗೋಕುಲದಲ್ಲಿ ಅವ ಬೆಳೆದ. ಯಾಕೆ ಅಂತಂದರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು, ಅದು ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಯಾವುದೇ ನಮ್ಮ ಮಣ್ಣಿರ್ಬೋದು, ಗಾಳಿ ಇರ್ಬೋದು, ಎಲ್ಲವನ್ನು ಕೂಡ ಪ್ರಕೃತಿಯಲ್ಲಿ ಏನೇನು ಸಿಗ್ತದೆ ಅದರಲ್ಲೆಲ್ಲ ದೇವತಾಂಶವನ್ನು ಅವ ಕಂಡುಹಿಡಿದವ, ದೇವತಾಂಶವನ್ನು ಅವ ಗುರುತಿಸಿದವ. ಆದ ಕಾರಣ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಬೇಕು. ನಾವು ಈ ನಮ್ಮ ಜನ್ಮಭೂಮಿಯನ್ನು ಯಾವಾಗಲೂ ಪ್ರೀತಿಸಬೇಕು, ಗೌರವಿಸಬೇಕು ಎನ್ನುವಂತಹ ಒಂದು ಸಂದೇಶವೂ ಕೂಡ ಈ ಭಗವಾನ್ ಶ್ರೀಕೃಷ್ಣನ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅದರ ಒಟ್ಟಿಗೆ ಆತ ನರಕಾಸುರನನ್ನು ಕೊಂದ. 16,000 ಹೆಂಗಸರು ನರಕಾಸುರನ ಸೆರೆಮನೆಯಲ್ಲಿದ್ದರು. ಈ 16,000 ಈ ಹೆಂಗಸರಿಗೆ ಮುಕ್ತಿ ಕೊಟ್ಟಂಥವನು ಭಗವಾನ್ ಶ್ರೀಕೃಷ್ಣ. ಆತ ಏನು ಸಂದೇಶ ಕೊಟ್ಟಿದ್ದಾನೆ ಅವರಿಗೆ ಮುಕ್ತಿ ಕೊಡುವುದರ ಮೂಲಕ ಅಂತ ಹೇಳಿದರೆ, ಅನಾಥ ಮಹಿಳೆಯರ ರಕ್ಷಣೆಯು ನಮ್ಮ ಧರ್ಮ ಆಗಿರಬೇಕು ಅಂತ. ಅನಾಥ ಮಹಿಳೆಯರ ರಕ್ಷಣೆ ನಮ್ಮ ಧರ್ಮ ಆಗಿರಬೇಕು ಎನ್ನುವಂಥದ್ದೇ ಭಗವಾನ್ ಶ್ರೀಕೃಷ್ಣನ ಒಂದು ವಿಶೇಷವಾದಂಥ ಸಂದೇಶ ಆಗಿದೆ. ಅದರ ಒಟ್ಟಿಗೆ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಧರ್ಮವನ್ನು ಪಾಲನೆ ಮಾಡಬೇಕು. ಧರ್ಮವನ್ನು ಯಾರು ರಕ್ಷಿಸ್ತಾರೋ ಅವರನ್ನು ಆ ಧರ್ಮ ರಕ್ಷಿಸ್ತದೆ ಎನ್ನುವಂತಹ ಮಾತಿನೊಂದಿಗೆ ಭಗವಾನ್ ಶ್ರೀಕೃಷ್ಣನ ಸಂದೇಶವೇ ಹಾಗೆ, ಧರ್ಮೋ ರಕ್ಷತೆ ರಕ್ಷಿತ ಅಂತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಆ ಧರ್ಮ ರಕ್ಷಿಸ್ತದೆ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಅಸೈಗೋಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರುಕುಡಿ ಉತ್ಸವ ಸಮಿತಿ, ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಪ್ರಶಾಂತ್ ಕಾಜವರು ಇರ್ಬೋದು, ಅಥವಾ ನಮ್ಮ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಮತ್ತೋರ್ವ ಸಂತೋಷ್ ಶೆಟ್ಟಿ ಅವರು ಇರ್ಬೋದು, ಬಹಳಷ್ಟು ಮುತುವರ್ಜಿಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರನ್ನು ಸೇರಿಸಿಕೊಂಡು ಅವರು ಮಾಡಿದ್ದಾರೆ. ಇದು ನಿಜವಾಗಿ ಒಂದು ಸಾರ್ವಜನಿಕ ಉತ್ಸವವಾಗಿ ಇದು ಮೂಡಿ ಬಂದಿದೆ. ಇದು 37ನೇ ವರ್ಷವನ್ನು ಆಚರಿಸ್ತಾ ಇರುವಂಥದ್ದು. ಬಹಳ ಇತಿಹಾಸ ಇದ್ದಂಥ ಒಂದು ಅಸೈಗೋಳಿಯ ಮೊಸರುಕುಡಿಗೆ ಉತ್ಸವ. ಅದಕ್ಕೆ ಯಾವುದೇ ರೀತಿಯ ಲೋಪ ಬಾರದ ಹಾಗೆ ಅದು ಏನಾಗ್ತಾ ಉಂಟು ಅಂತ ಈಗ ನಡೆಯುತ್ತಾ ಉಂಟು. ಇವರ ನೇತೃತ್ವದಲ್ಲಿ ಮತ್ತು ಇತರ ಎಲ್ಲ ಸದಸ್ಯರುಗಳ ಸಹಕಾರದೊಂದಿಗೆ ಮತ್ತು ಎಲ್ಲ ಜನರ ಈ ಒಂದು ಸಹಕಾರ ಇದಕ್ಕೆ ಈಗಲೂ ಕೂಡ ಸಿಗ್ತಾ ಉಂಟು. ಇದು ಮುಂದೆ ಕೂಡ ಇದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರಾ ಅವರೆಲ್ಲರಿಗೂ ಕೂಡ, ಯಾರ್ಯಾರು ಭಾಗವಹಿಸಿದ್ದು ಮಾತ್ರ ಅಲ್ಲ, ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರಾ ಅವರೆಲ್ಲರಿಗೂ ಕೂಡ ಭಗವಾನ್ ಶ್ರೀಕೃಷ್ಣನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಇಂದಿನ ಧಾರ್ಮಿಕ ಭಾಷಣಕಾರರು 1 ಗಂಟೆ ಬೇಕಾದ್ರೆ ಭಾಷಣ ಮಾಡ್ತಾರೆ, ಅವರಲ್ಲಿ ಅಷ್ಟು ಸಂಪನ್ಮೂಲ ಉಂಟು. ಸಮಯದ ಅಭಾವ ನೋಡಿ ಸ್ವಲ್ಪ ಮಾತಾಡಿದ್ದಾರೆ. ಧನ್ಯವಾದಗಳು ಸರ್. ಇದೀಗ ಈ ಭಾಗದ ಅತ್ಯುತ್ತಮ ದೈವ ನರ್ತಕರು, ನಮ್ಮೆಲ್ಲರ ಆದರಣೀಯರು, ಹಿರಿಯರು ಆದ ಗಣೇಶ್ ಬಾಯಾರ್ ಇವರಿಗೆ ಗ್ರಾಮ ಗೌರವವನ್ನು ನಡೆಸ್ಕೊಳ್ಳಿಕ್ಕಿದ್ದೇವೆ. ಗಣೇಶ್ ಬಾಯಾರ್ ಅವರು ಹಾಕಿರುವಂಥ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಅವರ ಸನ್ಮಾನ ಪತ್ರವನ್ನು ಶ್ರೀಮತಿ ವನಿತಾ ಮೇಡಮ್ ಇವರು ವಾಚಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಅಭ್ಯಾಗತರು ಸೇರ್ಕೊಳ್ಬೇಕು. ಈ ಒಂದು ಹಿರಿಯ ದೈವ ನರ್ತಕರನ್ನು ನಾವು ನಿಮ್ಮ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕು.
ಅಸೈಗೋಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಅಸೈಗೋಳಿ, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ ದಿನಾಂಕ 16/8/2025 ಶನಿವಾರದಂದು ಅಸೈಗೋಳಿ ಕೇಂದ್ರ ಮೈದಾನದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ದೈವ ಸ್ಥಾನಗಳಲ್ಲಿ ದೈವ ನರ್ತಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಶ್ರೀ ಗಣೇಶ್ ಮಾರು ಗ್ರಾಮ ಗೌರವ ಸಾಧಕರೇ, ತುಳುನಾಡಿನ ಧನ್ಯತೆಯನ್ನು ದೈವೀಕರಿಸಿದ ಭೂತ ಆರಾಧನೆಗೆ ಹೊಸ ಆಯಾಮವನ್ನು ಮಾತ್ರವಲ್ಲದೆ ತುಳುನಾಡಿನಾದ್ಯಂತ ಪಸರಿಸಿರುವ ದೈವಸ್ಥಾನಗಳಲ್ಲಿ ದೈವ ನರ್ತಕರಾಗಿ ಸೇವೆ ಸಲ್ಲಿಸುತ್ತಾ ನಂಬಿದ ಭಕ್ತ ಸಮೂಹಕ್ಕೆ ಸಿರಿಮುಡಿ ಗಂಧ ಪ್ರಸಾದವನ್ನು ಬೂಳ್ಯದ ಮೂಲಕ ಅಭಯದ ಶ್ರೀರಕ್ಷೆಯನ್ನು ನೀಡಿ ಪ್ರತಿ ಮನೆ ಮನದಲ್ಲೂ ಧಾರ್ಮಿಕತೆಯ ನಂಬುಗೆಯನ್ನು ಉಳಿಸಿ ಬೆಳೆಸುವ ದೈವ ಸಂಭೂತರು ತಾವು. ಕಾಸರಗೋಡು ಜಿಲ್ಲೆಯ ಬಾಯಾರು ಗ್ರಾಮದ ಚಿಪ್ಪಾರು ಎಂಬಲ್ಲಿ ಶ್ರೀ ಐತಪ್ಪ ಮಾರು ಮತ್ತು ಕುಸುಮ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ತಂದೆಯ ವೃತ್ತಿ ಸೇವೆಯಾದ ದೈವದ ಆರಾಧನೆಯನ್ನು ತನ್ನ ಬದುಕಿನ ವೃತ್ತಿಯನ್ನಾಗಿಸಿದಿರಿ. ದೈವದ ನರ್ತನವನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ನಡೆಸಿಕೊಂಡು ಬಂದಿರುವ ತಾವು ಸ್ಥಳ ಪಾವಿತ್ರ್ಯತೆಯನ್ನು ಹೆಚ್ಚಿಸಿರುವ ಅನುಭವ ತಮ್ಮದಾಗಿದೆ. ಉಳ್ಳಾಲ್ತಿ ಮಲರಾಯ ದೈವ ಧೂಮಾವತಿ, ಪಂಜುರ್ಲಿ, ಮೈಸಂದಾಯ, ಪಿಲಿಚಾಮುಂಡಿ, ದುರ್ಗಾಲಯ, ಬಂಟ ದೈವ, ಗಿರಿವ ದೈವ, ಹೊಸಭೂತ ಇತ್ಯಾದಿ ದೈವಗಳ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತೀರಿ. ಕೊಣಾಜೆ ಗ್ರಾಮದಲ್ಲಿ ಪಟ್ಟೋರಿ ಉಳ್ಳಾಲ್ತಿ ಧರ್ಮರಸು, ಪಟ್ಟೋರಿ ತಾಯ, ಪಿಲಿಚಾಮುಂಡಿ ಮತ್ತು ಪರಿವಾರ ದೈವಗಳ ನರ್ತಕರಾಗಿ ಬೊಳ್ಮ ಬಂಡಿ ಎಂದೇ ಪ್ರಸಿದ್ಧವಾಗಿರುವ ಮಲಾರ ಶ್ರೀ ವೈದ್ಯನಾಥನ ಸೇವೆ ಹೀಗೆ ನಮ್ಮ ಗ್ರಾಮದಲ್ಲಿ ಹಲವು ರೀತಿ ತಾವುಗಳು ಸಲ್ಲಿಸಿರುವ ದೈವ ದೇವರುಗಳ ಸೇವೆಯನ್ನು ಮನಗಂಡು ಇಂದು ಗ್ರಾಮ ಗೌರವ ನೀಡಿ ಗೌರವಿಸುತ್ತೇವೆ, ಸನ್ಮಾನಿಸುತ್ತೇವೆ. ತಮ್ಮ ಸಾಂಸಾರಿಕ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮ ಮುಂದಿನ ಸೇವಾ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರಿಯಲಿ. ದೈವ ದೇವರುಗಳ ಆಶೀರ್ವಾದ ಇರಲಿ. ಅದರಂತೆ ಶ್ರೀ ಕೃಷ್ಣ ದೇವರು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲ ತಮ್ಮ ಕೈಚಪ್ಪಾಳೆಯ ಗೌರವವನ್ನು ತಾವು ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅತ್ಯುತ್ತಮ ದೈವ ನರ್ತಕ ಗೌರವಾನ್ವಿತ ಗಣೇಶ್ ಬಾಯಾರ್ ಇವರಿಗೆ ಗ್ರಾಮ ಗೌರವ ಪುಲ್ಲು ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದ ಅಸೈಗಳಿ ಯುವಕ ಮಂಡಲ ಮತ್ತು ಪ್ರಶಾಂತ್ ಕಾಜವ್ ಅವರ ನೇತೃತ್ವದ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವದ ಪರವಾಗಿ ಧರ್ಮಪತ್ನಿ ಅವರು ದಯಮಾಡಿ ಬರಬೇಕು ವೇದಿಕೆಗೆ. ಬನ್ನಿ ಬನ್ನಿ, ಮಕ್ಕಳು ಸಹ ಬನ್ನಿ, ಬನ್ನಿ ಎಲ್ಲ ಬನ್ನಿ. ಜೋರಾದ ಕೈ ಚಪ್ಪಾಳೆ. ಗೌರವಾನ್ವಿತ ಗಣೇಶ್ ಬಾಯಾರ್ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ತಮಗೂ ತಮ್ಮ ಸಂಸಾರಕ್ಕೂ ದೇವರು ಆಯುರ ಆರೋಗ್ಯ ಭಾಗ್ಯ ನೀಡಲಿ ಎಂಬ ಹಾರೈಕೆ ಅಸೈಗಳು ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಪರವಾಗಿ ತಮ್ಮನ್ನು ಅಭಿನಂದಿಸುತ್ತಾ ಅವರ ಧರ್ಮಪತ್ನಿಯವರಿಗೂ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೂ ಧನ್ಯವಾದಗಳು. ಮುಂದಿನ ಗ್ರಾಮ ಗೌರವವನ್ನು ಸ್ವೀಕರಿಸುವವರು, ಅಭಿನಂದನೆಯನ್ನು ಸ್ವೀಕರಿಸುವವರು ಕೊಣಾಜೆ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ಡ್ ಅಸೈಗೊಳಿ ನಿಮ್ಮ ಕೈಚಪ್ಪಾಳೆಯೊಂದಿಗೆ ಅಭಿನಂದನೆಯ ಪೀಠಕ್ಕೆ ಸ್ವಾಗತಿಸ್ತಾ ಇದೆ. ಇವರ ಅಭಿನಂದನಾ ಪತ್ರವನ್ನು ಹರೀಶ್ ಮಾಸ್ಟರ್ ಉತ್ತಾರು ಇವರು ವಾಚಿಸಬೇಕು ಅಂತೇಳಿ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದಾರೆ. ಹಲೋ. ಅಸೈಗೋಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಅಸೈಗೋಳಿ, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ, ಶ್ರೀ ಬಾಬು ಎಂ ಮೊಂಟೆಪದವು ಸಾಮಾಜಿಕ ಧಾರ್ಮಿಕ ಮುಂದಾಳು ಇವರಿಗೆ ಸಮರ್ಪಿಸಿದ ಅಭಿನಂದನಾ ಪತ್ರ.
ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಲೆಗೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಎಂಬ DVG ಅವರ ಸೂಕ್ತಿಯಂತೆ ಕಳೆದ 29 ವರ್ಷಗಳಿಂದ ಕೊಣಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪಡಿತರ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಯಾವುದೇ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಸೇವಾ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಮಾಡುತ್ತಾ ಬಂದವರು. ಮೊಂಟೆವದು ಶ್ರೀ ಮೋನಪ್ಪ ಪೂಜಾರಿ ಮತ್ತು ಶ್ರೀಮತಿ ಲೀಲಾ ದಂಪತಿಗಳ ಪುತ್ರರಾದ ತಾವು ಹಸೇಗೋಳಿ ಪರಿಸರದಲ್ಲಿ ಬಾಬಣ್ಣ ಎಂದೇ ಗುರುತಿಸಲ್ಪಟ್ಟು ಅಜಾತ ಶತ್ರುವಾಗಿ ತಮ್ಮ ತಾಳ್ಮೆ, ಸಹನೆ, ಕ್ರಿಯಾಶೀಲತೆಯೊಂದಿಗೆ ಎಲ್ಲರ ಹೃದಯವನ್ನು ಗೆದ್ದಿರುವ ಸಮಾಜ ಸೇವಕರು. ಕೊಣಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸ್ಥಾಪಕ ಕಾರ್ಯದರ್ಶಿಯಾಗಿ ಅದರ ಬೆಳವಣಿಗೆಯಲ್ಲಿ ತನ್ನಿಂದಾದ ಸಹಾಯ ಸಹಕಾರವನ್ನು ಕಳೆದ 29 ವರ್ಷಗಳಿಂದ ಮಾಡುತ್ತಾ ಬಂದಿರುವಿರಿ. ಹಲವಾರು ಧಾರ್ಮಿಕ, ಸಾಮಾಜಿಕ ಶ್ರದ್ಧಾ ಕೇಂದ್ರಗಳ ಸ್ಥಾಪನೆಗೆ ಕಾರಣಕರ್ತರಾಗಿರುವ ತಾವು ಈ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಜೀರ್ಣೋದ್ಧಾರದಲ್ಲಿ ಪ್ರಮುಖ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದೀರಿ. ತಮ್ಮ ಈ ಎಲ್ಲ ಸೇವಾ ಕಾರ್ಯ ಮತ್ತು ಪರಿಸರದಲ್ಲಿ ಉತ್ತಮ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ನಿಮಗೆ ಹಸೇಗೋಳಿ ಮೊಸರುಗುಡಿ ಉತ್ಸವದ ವೇದಿಕೆಯಲ್ಲಿ ಸನ್ಮಾನ ಗೌರವಿಸುತ್ತೇವೆ. ಅಭಿನಂದನೆಗಳು. ನಿಮ್ಮ ಮುಂದಿನ ಜೀವನ ಉಜ್ಜೀವನವಾಗಲಿ, ನಿಮ್ಮ ಮುಂದಿನ ಸೇವಾ ಕಾರ್ಯಗಳು ಯಶಸ್ವಿಯಾಗಲಿ, ಮುಂದುವರಿಯಲಿ. ದೇವರುಗಳ ಆಶೀರ್ವಾದ ಇರಲಿ. ಅದರಂತೆ ಶ್ರೀಕೃಷ್ಣ ದೇವರು ನಿಮಗೆ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಗೌರವ ಅಧ್ಯಕ್ಷರು, ಪ್ರಶಾಂತ್ ಕಾಜವಾಕ್ ಮಿತ್ತಗೋಡಿ ಅಧ್ಯಕ್ಷರು, ತ್ಯಾಗಂ ಹರಿಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿ ಹಸೇಗೋಳಿ ವಂದನೆಗಳು. ಜೋರಾದ ಕೈ ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ನೆಚ್ಚಿನ ಬಾಬಣ್ಣನಿಗೆ. ಬಾಬಣ್ಣರ ಮಗ ನನ್ನ ಸ್ಟೂಡೆಂಟು. ಮುಂದಿನ ಅಭಿನಂದನೆಯನ್ನು ಸ್ವೀಕರಿಸಿರುವವರು ಖ್ಯಾತ ಸಮಾಜ ಸೇವಕರು, ಕೊಣಾಜೆ ಗ್ರಾಮಸ್ಥರಾದ ಹಿರಿಯರಾದ ಗೋಪಾಲ್ ಅಣ್ಣೆರಪಾಲ್ ಇವರನ್ನ ಅಭಿನಂದನಾ ಪೀಠಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ವಾಚಿಸಿದ್ದಾರೆ ಶ್ರೀಮತಿ ಸುಮನಾ ಗಿರೀಶ್ ಇವರು. ಅಸೈಗೋಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಅಸೈಗೋಳಿ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ ದಿನಾಂಕ 16/8/2025 ಶನಿವಾರದಂದು ಅಸೈಗೋಳಿ ಕೇಂದ್ರ ಮೈದಾನದಲ್ಲಿ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವದ ಧಾರ್ಮಿಕ ಸಭೆಯಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಶ್ರೀ ಗೋಪಾಲ ಅಣ್ಣೇರಪಾಲು ಸಾಮಾಜಿಕ ಧಾರ್ಮಿಕ ಮುಂದಾಳು ಇವರಿಗೆ ಸಮರ್ಪಿಸಿದ ಅಭಿನಂದನಾ ಪತ್ರ. ಕೊಣಾಜೆ ಗ್ರಾಮ ಅಣ್ಣೇರಪಾಲು ಶ್ರೀ ಚೆನ್ನಪ್ಪಗೌಡ ಮತ್ತು ಶ್ರೀಮತಿ ಶಿವಮ್ಮ ದಂಪತಿಗಳ ಸುಪುತ್ರರಾದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಿರಿಯ ಪ್ರಾಥಮಿಕ ಶಾಲೆ ಪರಂಡೆ, ಪ್ರೌಢ ವಿದ್ಯಾಭ್ಯಾಸವನ್ನು ಅಡ್ಕರೆ ಪಡ್ಪು ಪ್ರೌಢಶಾಲೆ, ಭಾರತ್ ಪ್ರೌಢಶಾಲೆಯಲ್ಲಿ ಪದವಿ ಪೂರ್ವ, ಪದವಿ ವಿದ್ಯಾಭ್ಯಾಸವನ್ನು ವಿಶ್ವವಿದ್ಯಾಲಯ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿಯನ್ನು ಕನ್ನಡ ಅಧ್ಯಯನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಇಲ್ಲಿ ಪಡೆದ ತಾವು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಚೇರಿ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ತನ್ನ ಕಿರಿಯ ಪ್ರಾಯದಲ್ಲಿ ಸೇವಾ ಸ್ಫೂರ್ತಿಯನ್ನು ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡ ತಾವು ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆಯಲ್ಲಿ ಕಳೆದ 14 ವರ್ಷಗಳಿಂದ ಮಕ್ಕಳಿಗೆ ಉಚಿತ ಟ್ಯೂಷನ್ ಕೊಡುತ್ತಾ ಬರುತ್ತಿರುವಿರಿ. ರೈತರಿಗೆ, ಸಾರ್ವಜನಿಕರಿಗೆ ಸರಕಾರಿ ಸೇವೆಗಳ ಬಗ್ಗೆ ಕಾಲಕಾಲಕ್ಕೆ ಬರುತ್ತಿರುವ ಮಾಹಿತಿಗಳನ್ನು ನೀಡುತ್ತಾ ಬಂದಿರುವಿರಿ. ತಮ್ಮ ನೇತೃತ್ವದಲ್ಲಿ ಹಡಿಲು ಬಿದ್ದಿರುವ ಗದ್ದೆಗಳಲ್ಲಿ ಕೃಷಿಯನ್ನು ಕಳೆದ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿರುತ್ತೀರಿ. ಮಾತ್ರವಲ್ಲದೆ ಬಡವರ ಮನೆ ನಿರ್ಮಾಣ, ವಿವಿಧ ರೀತಿಯ ಶ್ರಮದಾನ ಮಾಡುವ ಮುಖೇನ ಕೊಣಾಜೆ ಗ್ರಾಮದ ಅಣ್ಣೇರಪಾಲು ಪ್ರದೇಶದಲ್ಲಿ ಎಲ್ಲರಿಗೂ ಸೇವಾ ಕಾರ್ಯದ ಬಗೆಗಿನ ಪ್ರೀತಿ, ಆಸಕ್ತಿ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ. ನಿಮ್ಮ ಕ್ರಿಯಾಶೀಲ ಸೇವಾ ಕಾರ್ಯಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಮನ್ನಣೆ, ಸನ್ಮಾನ, ಅಭಿನಂದನೆಗಳನ್ನು ಸಲ್ಲಿಸಿರುವುದು ಅಭಿನಂದನೀಯ. ದಕ್ಷ ಯುವ ಬಳಗದವರು ಗ್ರಾಮ ಗೌರವ ನೀಡಿ ಗೌರವಿಸಿದ್ದಾರೆ. ಶ್ರೀಕೃಷ್ಣ ಮಂದಿರ ಗೋವರ್ಧನಗಿರಿ ಇವರು ಸನ್ಮಾನವನ್ನು ಮಾಡಿರುತ್ತಾರೆ. ಈ ಎಲ್ಲ ಸಾಧನೆಯನ್ನು ಗುರುತಿಸಿ ತಮ್ಮನ್ನು ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಅಭಿನಂದನೆಗಳು. ನಿಮ್ಮ ಮುಂದಿನ ಸೇವಾ ಕಾರ್ಯಗಳು ಯಶಸ್ವಿಯಾಗಿ ಮುಂದುವರೆಯಲಿ. ದೈವ ದೇವರುಗಳ ಆಶೀರ್ವಾದ ಇರಲಿ. ಅದರಂತೆ ಶ್ರೀಕೃಷ್ಣ ದೇವರು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಗೌರವಾಧ್ಯಕ್ಷರು, ಪ್ರಶಾಂತ್ ಕಾಜವ ಮಿತ್ತಕೋಡಿ ಅಧ್ಯಕ್ಷರು, ತ್ಯಾಗಂ ಹರೇಕಳ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ. ಧನ್ಯವಾದಗಳು ಮೇಡಮ್.
ಗೌರವಾನ್ವಿತ ಗೋಪಾಲ್ ಅಣ್ಣೆರಪಾಲು ಸಮಾಜ ಸೇವಕರು ಇವರನ್ನ ಅಸೈಗೊಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವದ 37ನೇ ಉತ್ಸವದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ನಮ್ಮನ್ನು ಸೇರ್ಕೊಂಡಿದ್ದಾರೆ ನಮ್ಮ ಇಂದಿನ ಮುಖ್ಯ ಅತಿಥಿ ಗೌರವಾನ್ವಿತ ರಮಾನಾಥ ಶೆಟ್ಟಿ ಕಕ್ಕೆಮಜಲು. ಇವರನ್ನ ಸಂತೋಷ್ ಶೆಟ್ಟಿ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ರು. ಹಾಕಿ ಗೌರವಿಸ್ತಾ ಇದ್ದಾರೆ ರಮನಾಥ ಶೆಟ್ಟಿ ಕಕ್ಕೆಮಜಲು ಅವರನ್ನ. ಕೈ ಚಪ್ಪಾಳಿ ಇರಲಿ ರಮನಾಥ ಶೆಟ್ಟರಿಗೆ. ಥ್ಯಾಂಕ್ ಯು. ಎಸ್, ಒಂದು ನೆನಪಿನ ಕಾಣಿಕೆ. ಮೊಸರು ಕುಡಿಕೆ ಉತ್ಸವದ ಶುಭಾಶಯವನ್ನು ಕೂಡ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಬಂದಿಲ್ಲ. ನಾನು ಈ ಒಂದು ಕಾರ್ಯಕ್ರಮದ ಈ ಒಂದು ಮೊಸರು ಕುಡಿಕೆ ಉತ್ಸವದ ಕಳೆದ 25 ವರ್ಷಗಳಿಂದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸೇವಕನಾಗಿ ನಾನು ನನ್ನ ಗುರುಗಳಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಂತೃಪ್ತಿ ಮತ್ತು ಸಂತೋಷ ನನಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ. ನಾವು ಇದನ್ನು ಒಂದು ಮೊಸರು ಕುಡಿಕೆ ಹಸಿಗೋಳಿ ಉತ್ಸವವನ್ನು, ಇದೊಂದು ನಮ್ಮ ಊರಿನ ಒಂದು ಸಂಸ್ಕೃತಿ, ಒಂದು ಧರ್ಮದ ಉತ್ಸವ ಆದರೂ ಕೂಡ ಒಂದು ಊರಿನಲ್ಲಿ, ಒಂದು ಮಣ್ಣಿನಲ್ಲಿ ಒಂದು ಸಂಸ್ಕೃತಿ ಅಂತ ಇರ್ತದೆ. ಆ ರೀತಿಯಾಗಿ ನಾವು ಭಾವಿಸ್ತೀವಿ. ಅದು ಪಟ್ಟೋರಿ ಜಾತ್ರೆ ಆಗಿರ್ಬೋದು, ಅಥವಾ ಹಸಿಗೋಳಿಯ ಮೊಸರು ಕುಡಿಕೆ ಆಗಿರ್ಬೋದು, ಇನ್ನಿತರ ಹಲವಾರು ಕಾರ್ಯಕ್ರಮಗಳು. ಅದು ಒಂದು ಧರ್ಮದ ಕಾರ್ಯಕ್ರಮವಾದರೂ ಕೂಡ ಅದು ಎಲ್ಲ ಧರ್ಮದವರು ಅದನ್ನು ಒಂದು ಸಂಸ್ಕೃತಿಯಾಗಿ ಈ ಒಂದು ಆಚರಣೆ ಮಾಡುವಂಥದ್ದು, ಸಂತೋಷದಿಂದ ಆಚರಣೆ ಮಾಡ್ತಾ ಇರುವಂಥದ್ದು ಭಾಳಷ್ಟು ಸಂತೋಷದ ವಿಷಯ. ಈ ಒಂದು ವೇದಿಕೆಯಲ್ಲಿ ಕೂಡ ಹಾಗೆ ಎಲ್ಲ ಜಾತಿ, ಎಲ್ಲ ಧರ್ಮದವ್ರನ್ನು ಕರೆದು ನಾವು ಇವತ್ತು ಈ ಒಂದು ಮಣ್ಣಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಒಂದು ಹಬ್ಬವನ್ನು, ನಮ್ಮ ಧರ್ಮವನ್ನು ಆಚರಿಸೋದರ ಜೊತೆಗೆ ಅನ್ಯ ಧರ್ಮವನ್ನು ಗೌರವಿಸಬೇಕಾದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಶ್ರೀಕೃಷ್ಣ ಪರಮಾತ್ಮನು ಒಂದು ಕಡೆ ಹೇಳ್ತಾರೆ, ನೀನು ಧರ್ಮದ ದಾರಿಯಲ್ಲಿ ನಡಿ, ನೀನು ಯಾವುದೇ ಪಾತಾಳಕ್ಕೆ ತಳ್ಳಿದರೂ ಕೂಡ ನಿನ್ನನ್ನು ನಾನು ಯಶಸ್ವಿನತ್ತ ಕೈ ಹಿಡಿದು ಮೇಲೆ ತರ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಸಂತೋಷ್ ಶೆಟ್ಟಿಯವರು ಈ ಒಂದು ಊರಿನ ಒಳಿತಿಗಾಗಿ ನಮ್ಮೆಲ್ಲರ ಈ ಒಂದು ತನ್ನ ಧರ್ಮದ ಒಂದು ಹಬ್ಬವನ್ನು ಮಾಡುವುದರ ಮುಖಾಂತರ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ. ಅವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವ್ರನ್ನು ಆ ಶ್ರೀಕೃಷ್ಣ ಪರಮಾತ್ಮನು ಕೈ ಎತ್ತಿ ಅವ್ರನ್ನ ಮೇಲೆ ತರ್ತಾನೆ ಅನ್ನುವಂಥ ಭರವಸೆ ಮತ್ತು ವಿಶ್ವಾಸ ನಮಗೆಲ್ರಿಗೂ ಇದೆ ಅಂತ ಹೇಳ್ತಾ, ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಉತ್ಸವವನ್ನು ಇಷ್ಟೊಂದು ಚಂದಗಾಣಿಸಿಕೊಡುವುದಕ್ಕಾಗಿ ಪ್ರಯತ್ನ ಪಟ್ಟ ಇದರ ಹಿಂದಿರುವ ಎಲ್ಲ ಶ್ರಮಜೀವಿಗಳಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಒಳಿತನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗಿಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಸರ್ವ ಜನಾಂಗದ ಶಾಂತಿಯ ತೋಟ ಇದ್ರೆ ಅದು ಹಸೈಗೋಳಿ ಎನ್ನುವ ಮಾತನ್ನು ಹಾರೈಕೆ ಮಾತುಗಳನ್ನಾಡಿದ ನದರ್ಶ ಪಟ್ಟೋರಿ ತಮಗೆ ಅಭಿನಂದನೆಗಳು. ಇದೀಗ ಕೊನೆಗೆ ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಪ್ರಶಾಂತ್ ಕಾಜವ ಇವರ ಅಧ್ಯಕ್ಷೀಯ ನುಡಿಗಾಗಿ. ಪೊರ್ತು 10 ಗಂಟೆ ಕಾರ್ಯಕ್ರಮ ಈತ್ ಪೊರ್ತುಗು ಮುಗಿದ ಹೊಡೆತಂಡೆ ಕೆಲವೊಂಜಿ ಕಾನೂನದ ಕಟ್ಟುಪಾಡು ನನರಡ್ಡಿ ಕಾರ್ಯಕ್ರಮ ಇರೋಂಡು ಇನಿ ಈತು ಪೊಂಜನಕಲು ಮಾತ ಸೇರ್ದಿನಿ ವೇದಿಕೆದ ಭಾಷಣ ಕೇಂದ್ರತ್ ರಡ್ಡು ಕಾರ್ಯಕ್ರಮ ಉಂಡು ರವೀಂದ್ರ ರೈಕ್ಲೆ ಈ ರಡ್ಡು ಕಾರ್ಯಕ್ರಮ ಕೇನೋಡು ಬೊಕ್ಕ ಜೋಕಲ್ ಒಂಜಿ ಪ್ರತಿಭೆನ ಸಾಧಾರಣ 3 ಗಂಟೆ ಹಿಡ್ದು ಎನ್ಮರ ಗಂಟೆ ಮುಟ್ಟ ಕೊರ್ನ ಜೋಕಲ್ನ ಪ್ರತಿಭೆ ತೂದು ಒಂಜಿ ಖುಷಿತ ಒಟ್ಟಿಗೆ ಈ ಕಾರ್ಯಕ್ರಮ ತೂಡೊಂದು ಇನಿ ಕಾರ್ಯಕ್ರಮ ಬಾರಿ ಉದ್ದವು ಪೋಂಡು ಕಾರ್ಯಕ್ರಮ ಯಾನ್ ಏಪಲ ಸಂತೋಷ ಇಟ್ಟರೆ ಪನ್ಪೆ ಈ 7 ಗಂಟೆಗೆ ಪಾಡ್ದು 9 ಗಂಟೆಗೆ ಸ್ಟಾರ್ಟ್ ಮಲ್ಬೇಡ್ದು 7 ಗಂಟೆ ಪಾಡ್ದು 7 ಗಂಟೆ ಸ್ಟಾರ್ಟ್ ಮಲ್ಪೋಡು ಅಪ್ಪಗ ಕಾರ್ಯಕ್ರಮ ಬಾರಿ ಆತು ಚೌಕೊಟ್ಟು ಬರ್ಪುಂಡು ತಪ್ಪು ಅರ್ನತ್ತು ತಪ್ಪು ಬೇತೆ ಬೇತೆ ಕಾರ್ಯಕ್ರಮ ಅನಗ ಕಾರ್ಯಕ್ರಮ ಮಲ್ತಿನಕ್ಲೆ ಮಾತ್ರ ಗೊತ್ತು ಕಾರ್ಯಕ್ರಮ ಎಂಚ ಹಾಪುಂಡು ಕಾರ್ಯಕ್ರಮ ಎಂಚ ಮಲ್ಪೊಳ್ಳಿಂದು ಅವು ಕಾರ್ಯಕ್ರಮ ಉದ್ದಕ್ಕೊನ ಪ್ರಶ್ನೆ ಎತ್ತು ಅವು ಒಂಜಿ
ಕೆಲವೊಂದು ಸಂದರ್ಭಡು ಕೆಲವು ಒಂಜಿ ಕಾರ್ಯಕ್ರಮ ಉದ್ದವು ಪೋಂಡ ಮಾತಾ ಕಾರ್ಯಕ್ರಮ ಉದ್ದವು ಪೋಪುಂಡು ಎಂಚಿನ ವಿಚಾರ ಎಡ್ಪಾಡು ಪೂರ ಪೊರ್ಲೋಡು நடத்துன்னு நன்னரெட்டு ಕಾರ್ಯಕ್ರಮ ಪೊರ್ಲೋಡು ನಡಪಾಡು ಪಂಡದು ನಮ್ಮ ಮಾತ ಈ ಜಾಗೆಡಿತ್ತಿನಂಚಿನ ನಾಗಬ್ರಹ್ಮ ಉಳ್ಳಾಲ್ತಿ ಬೊಕ್ಕ ಪೊಟ್ಟೋರು ತಾಯಿಗೆ ತರತಗ್ಗ ಒಂದು ಈ ಸಾನ್ನಿಧ್ಯಡು ಅಯ್ಯಪ್ಪ ಮಂದಿರ ಉಂಡು ಆಯ್ತು ಒಟ್ಟಿಗೆ ಗುಳಿಗ ಬಕ್ಕ ಕೊರಗಜ್ಜ ಒಂಜಿ ಸ್ಥಾನ ಉಂಡು ಆಯ್ತು ಒಟ್ಟಿಗೆ ಹೆಚ್ಚ ಪ್ರಭೇತಿನಂಚಿನ ವ್ಯವಸ್ಥೆ ಪಂಡ ಮುಲ್ಪ ಕಟೀಲದ ಆಟ ಅಂತನು ಮಾತಾಡಿ ದೊಂಬು ಕಟೀಲದ ಆಟ ಅಂತನು ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಕೃಪೇಡ್ ದಾತ್ರ ಇನ್ನು ಬಾರ್ಯಾತು ಹಿಂದೂ ಜನಕಲು ಸೇರಿದು ಇಂಚಿನ ಮತ ಕಾರ್ಯಕ್ರಮ ಮಲ್ಪರೆ ಆಪಣು ಬಣ್ಣ ತಪ್ಪ ಒಂದು ಏಪ ಧಾರ್ಮಿಕದ ಮಿತಿ ನಂಬಿಕೆ ಉಂಡ ಆಗ ಮಾತ ಒಂಜೊಂಜಿ ವ್ಯವಸ್ಥೆಡು ಒಂಜೊಂಜಿ ಜನಕಲೆ ಕೈಪತ್ತುಂಡು ಇನಿ ಮಾಸ್ಟರ್ ಪಂಡೇರು ಎಂಕಲ ಸಂತೋಷ್ ಶೆಟ್ರಿನ ಪಂಡೇರು ಸಂತೋಷ್ ಶೆಟ್ರಿ ಮುಲ್ಪ ಯುವಕ ಮಂಡಲ ಕಟ್ನೇಡ್ದಾತ್ರ ಈ ಜಾಗೆ ಒರಿಯರೆ ಕಾರಣ ಈ ಜಾಗೆ ಒರಡು ದಾಂಡ ಆ ಯುವಕ ಮಂಡಲದ ಒಂಜಿ ಫೌಂಡೇಶನ್ ಆದಿತ್ತನೆ ಇಜಿಂದಂಡ ಇನಿ ಮಾರ್ಗದ ಬದಿ ಮುಟ್ಟಲ ಮೂಜಿ ಸೆನ್ಸ್ ಐನ್ ಸೆನ್ಸ್ ಜಾಗೆ ಇನಿ ಅಧ್ಯಕ್ಷರ ಚಂಚಲಾಕ್ಷಿ ಹತ್ತದಂಡ ನಜರ್ಸ ಹತ್ತದಂಡ ಬೇರೆ ಬೇತೆ ಬೇತ ಪಾರ್ಟಿ ತಕಲು ಈತ್ ಬರ್ತು ಕೊರ್ಪಾದ ಮಾರ್ಗದ ಬಾಕಿಲ್ ಮುಟ್ಟಬೋತು ಇನಿ ಮೂಲ ಮಲ್ಲ ಜಂಜಾಟದ ಒಂಜಿ ಊರ ಆತ್ಬೋತು ಇನಿ ಈತ ಮಲ್ಲ ಜಂಜಾಟದ ಊರುಡು ಈತ ಮಲ್ಲ ಒಂಜಿ ಪರಿಸರ ಇತ್ತಿನಂತ ಜಾಗೆಡು ಇನ್ನು ಈತ ಮಲ್ಲ ಒಂಜಿ ಖಾಲಿ ಜಾಗೆ ಉಂಡು ಪಂಡ ಮಾಸ್ಟ್ರೆ ಇಂದು ಮಾತ ಒಂಜಿ ಪೂರ್ವಜರ್ನ ಒಂಜಿ ಹತ್ತಂದಂಡ ಒಂಜಿ ಸಾಮಾಜಿಕ ಚಿಂತೆ ಇತ್ತದು ಸಮಾಜದೊಟ್ಟಿಗೆ ಏರೇ ಬದುಕೇರಪ್ಪುಂಡು ಆಡೊಂಜಿ ಪೂರ್ವ ಸಿದ್ಧತೆ ಏನ ಚಿಂತನೆ ಅಪ್ಪುಂಡು ರಾಜ್ಯಕ್ಕೆ ಏಡು ಬೇತೆ ಬೇತೆ ರಾಜ್ಯಕ್ಕೆ ವರ್ಗದ ಕಲುಪ್ಪೇರು ಒಂಜಿ ಜಾತಿಗೆ ಸೀಮಿತವಾದ ಒಂಜಿ ವರ್ಗಕ್ಕೆ ಸೀಮಿತ ಆದ ಬೇತೆ ಬೇತೆ ವಿಚಾರ ಒಪ್ಪುನಾಗ ಊರುಡ ಅಭಿವೃದ್ಧಿ ಅಪ್ಪಜಿ ಊರುಡ ಅಭಿವೃದ್ಧಿ ಆವಡು ನಂಡ ಆಡ ದೂರಾಲೋಚನೆ ಪಡು ದುರಾಲೋಚನೆ ಅತ್ತು ದೂರಾಲೋಚನೆ ಒಂಜಿ ಈ ಸಿಟಿ ಒಂಜಿ 30 ವರ್ಷದ ಬಗ್ಗೆ ಎಂಚಾವು ಈ ಸಿಟಿ 30 ವರ್ಷದ ಐತಿ ಎಂಚಾವು ಒಂದು ಬಣ್ಣಗ ಇನ್ನು ಇಂಚಿತ್ರ ಜಾಗ ಎತ್ತಿನ ಹಿಡ್ದಾದ್ರೆ ಇನ್ನು ಕಾರ್ಯಕ್ರಮ ಮಲ್ಪೆರಾಣ್ ಇನ್ನು ಬೇತೆ ಬೇತೆ ಸಂಘಟನೆಗಳ ಕಾರ್ಯಕ್ರಮ ಮಲ್ಪೊಡ್ದಂಡ ಈ ಮೈದಾನ ಇತ್ತಿನ ಹಿಡ್ದಾತ್ರ ಇನ್ನು ಕಾರ್ಯಕ್ರಮ ಅವಳು ಒಂಜಿ ಅಂಚಂದ್ ಪೋಂಡ ಪಿರಂಜಿ ಈ ಭಾಗದ ಒಂಜಿ ಜನಪ್ರತಿನಿಧಿ ಈ ಶಾಸಕರನಗಳೆಲ್ಲ ಅವೇ ಪೊಡುಪು ಶಾಸಕರನಗಳು ಎಂಚಾದು ಪೊಡುದು ಮಂಡ ಸಮಾನ ಮನಸ್ಕೇರದು ಪೊಡು ರಾಜ್ಯಕ್ಕೆ ಹೂವೇ ಪಕ್ಷ ಎಡುಪಾಡು ಸಮಾನ ಮನಸ್ಕೇರದು ಉಪ್ಪುನಾಗ ಅಪಗ ಅಭಿವೃದ್ಧಿ ಅಪ್ಪರೆ ಒಂಜಿ ಅವಕಾಶ ಅಪ್ಪು ಇನಿ ಸಂತೋಷ್ ಶೆಟ್ಟಿ ಮರಣಿ ಕಾಕಾಜಿ ಕೊರ್ರೆ ಪೋನಾಗ ಅರಿಂಜಿ ವಾಗ್ದಾನ ಮಲ್ತೇರು ಸಂತೋಷ್ ಶೆಟ್ಟಿ ಪೋನಾಗ ಏನು ಪಂಡದಿತ್ತೆ ಇಂಚ ಸಂತೋಷ್ ಶೆಟ್ಟಿ ಬರ್ಪೇರಿ ನಜರ್ ಶಾ ಬರ್ಪೇರಿ ಅಕ್ಲೆ ಒಂಜಿ ಅಲ್ಪ ವ್ಯವಸ್ಥೆ ಅವಳು ಅಕ್ಲೆ ಬರಡು ಯಾನು ಅಕ್ಲೆ ವ್ಯವಸ್ಥೆ ಪನ್ಪೇನ್ ಇನ್ನು ಎರಡು ಒಂಜಿ ವಾಗ್ದಾನ ಮಲ್ದೇರು ಈ ಪ್ರದೇಶನ ಸರ್ಕಾರದ ಅಧೀನ ಹಿಡ್ದಿದ್ದು ಮುಲ್ಪೊಂಜಿ ರಂಗಮಂದಿರ ಮಲ್ತ ನೆಕ್ ಬೋರ್ಡ್ ಪುಣ ಅಚ್ಚುಕಟ್ಟಾಯಿನ ವಿಚಾರಣ ಮಲ್ಪೆ ಪನ್ಪುಣ ಒಂಜಿ ಪಾತೆರನ್ನು ಪಂತೇರು ತೊಲೆ ಮನುಷ್ಯ ಇನಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪನ್ಪುಣ ಇರು ಧರ್ಮದ ಬಗ್ಗೆ ರವೀಂದ್ರ ಮಾಸ್ಟರ್ ಯಾಕಡೆ ಮಾಸ್ಟರ್ ಪಣ್ಲೆಕ್ಕನೆ ರವೀಂದ್ರ ಮಾಸ್ಟರ್ ಪಾತ್ರ ನಂಕದಲ್ಲ ಧರ್ಮದ ಕೃಷ್ಣೆ ಪರಮಾತ್ಮೆ ಬೊಕ್ಕ ರಾಮೆ ಸೀತೆ ಪಂಡದ ಕತೆ ಕಟ್ಟದು ಓದಿರೆ ಅವು ಇರೆಗೆ ಬೂಕು ತೆರೆ ಓದಿನಕ್ಲೆ ಮಾತ್ರ ತೆರೆಯುವ ತಂದೆ ಹೆಂಗೆ ತೆರೆಯು ಜಾಂಡ ಧರ್ಮ ಇಂಚ ನಡಪೋಡು ಪಂಡ ನಮ್ಮ ಧರ್ಮಗೂ ಮೂಲ ಗೌರವ ಕೊರ್ದು ನಮ್ಮ ಧರ್ಮದೊಟ್ಟಿಗೆ ಬಾಕಿ ಧರ್ಮದಕ್ಲೇನು ಪತ್ತೊಂದು ಬೋಪ್ರನೆ ಧರ್ಮದ ಆದ್ಯ ಕರ್ತವ್ಯ ಧರ್ಮ ಅಪಗ ರಕ್ಷಣೆ ಅಪ್ಪುಣು ಇನ್ನು ಕೆಲವು ಸರ್ತಿ ಕೆಲವು ರಾಜ್ಯಕ್ಕೆ ಪಕ್ಷದ ಕೆಲವೊಂದು ವಿಚಾರ ಅಪ್ಪುಣು ಧರ್ಮದ ಮಧ್ಯೆ ಸಂಘರ್ಷ ಮಲ್ತದೆ ರಾಜ್ಯಕ್ಕೆ ಮಲ್ಪುಣ ವಿಚಾರ ಯಾನೊಂಜಿ ರಾಜ್ಯಕ್ಕೆ ವ್ಯಕ್ತಿ ಅದು ಯಾನು ಸಮಾಜದ ಒಟ್ಟಿಗೆ ಬದುಕುನಿ ಎತ್ತಂದೆ ರಾಜಕೀಯದ ಪಕ್ಷದೊಟ್ಟಿಗೆ ಬರ್ಬೇಕು ಸಮಾಜ ಎನ್ನ ಸಮಾಜಕ್ಕೂ ತೊಂದರೆನಾಗ ಎನ್ನ ಸಮಾಜದೊಟ್ಟಿಗೆ ಅವು ಎನ್ನ ಆದ್ಯ ಕರ್ತವ್ಯ ಬೊಕ್ಕೊಂಜಿ ಸಮಾಜಕ್ಕೆ ಸಮಸ್ಯೆ ಆನಾಗ ಆ ಸಮಾಜದೊಟ್ಟಿಗೆ ಉಂತುನ ಎನ್ನ ಧರ್ಮ ಒಂದು ಎನ್ನ ಕರ್ತವ್ಯ ಅವು ಎನ್ನ ಧರ್ಮ ಈ ಧರ್ಮ ಬಗ್ಗೆ ಕರ್ತವ್ಯ ರಡ್ಡು ಮಲ್ಪೆರೆ ಮನುಷ್ಯಗೆ ತೆರಿಂದಾಂಡ ಸಮಾಜದ ಬದುಕಿರ ಸುಲಭ ಸಮಾಜದ ಬದುಕಿರ ಕಷ್ಟ ಇಂಚ ಬಣ್ಣಗ
ಒಂಜಿ ಧರ್ಮದೊಟ್ಟಿಗೆ ಪೋದು ಒಂಜಿ ಧರ್ಮನ ಪತ್ತೊಂದು ಪೋನಾಗ ಇತರ ಧರ್ಮದನೊಟ್ಟಿಗೆ ಪೋರೆ ಬಾರಿ ಕಷ್ಟ ಆಪುಂಡು. ಈತೆ ದೊಂಬು ಕೂಡು ಕುಟುಂಬ ಇತ್ತೇನು, ಕೂಡು ಕುಟುಂಬ ಉಪ್ಪಿನಾಗ ಮಾತಾ ಜಾತಿ ಧರ್ಮ. ನಿಮ್ಗೆಲ್ಲ ಕನ್ನಡ ತುಳು ಅರ್ಥ ಆಗುತ್ತಲ್ಲ, ಇವತ್ತು ತುಳುವಿನಲ್ಲೇ ಮಾತಾಡಬೇಕು. ಈ ಭಾಗದಲ್ಲಿ ಜಾಸ್ತಿ ತುಳುವರಿದ್ದರಿಂದ ನಾನು ತುಳುವಿನಲ್ಲಿ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಮೊಸರು ಕುಡಿಕೆ ಅಂತ ಹೇಳಿದ್ರೆ ಅದು ಒಂದು ಇಂದಿನ ಜಾನಪದ ಕ್ರೀಡೆ ಅಲ್ಲ, ಒಂದು ದೇವಾರಾಧನೆ ಒಟ್ಟಿಗೆ ಮಾಡುವಂತ ಒಂದು ಊರವರಿಗೆ ಒಂದು ಹಬ್ಬ. ಇವತ್ತು ನಾಗರ ಪಂಚಮಿ ತದನಂತರ ಬರುವಂತ ಹಬ್ಬನೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ತದನಂತರ ಬರುವುದು ಇನ್ನು ನವರಾತ್ರಿ, ಅದರ ನಂತರ ಬರುವುದು ದೀಪಾವಳಿ. ಒಂದು ಮಾತ ದೇವರ ಮಾತ ಭೂಮಿ ಸೃಷ್ಟಿ ಮಲ್ಪನಗನೆ ಮಾತ ಮಲ್ತೊಂದು ಬೈದು ನಡೆದ ಆತ್ರ ಇನ್ನು ಮಾತ ಎಡ್ಡೆ ರೀತಿ ನಡಪೆರ ಅವಕಾಶ ಆತನು. ಯಾನ್ ಈತೆ ಪನ್ಪಿನಿ ಮನಸ್ಸು ನಿರ್ಮಲವಾಯಿನ ಮನಸ್ಸು ಬೋಡಿಗೆ ಒವ್ವೇ ಜಾತಿರಿ ಪುಟ್ಟಾಡು ಒವ್ವೇ ಜಾತಿರಿ ಉಪ್ಪಾಡು. ನಿರ್ಮಲ ಮನಸ್ಸಾಗ ಸಮಾಜೋಡು ಬದುಕಿರೋ ಸುಲಭ. ಮನಸ್ಸಿಡು ದೊಂದ ಇತ್ತಿನಾಗ ಇನ್ನಿತ್ತ ದಿನಟ್ಟು ಸಮಾಜೋಡು ಬದುಕಿರೋ ಭಾರಿ ಕಷ್ಟ. ಯಾನು ಸಿದ್ಧದ ಅಪ್ಪೆರಕಲ್ಲ ಪನ್ಪಿನಿ ಎಲ್ಲ ತಾಯಂದಿರು ಮತ್ತು ಎಲ್ಲ ಸಂಸಾರ ಇರುವವರು ನೀವೊಂದು ಮಾತು ಕೇಳಬೇಕು. ನಾನು ನಿಮ್ಮಲ್ಲಿ ಇವತ್ತು ಪುಟಾಣಿ ಮಕ್ಕಳನ್ನು ಇಟ್ಕೊಂಡು ನೀವು ಇವತ್ತು ಬಹಳಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ. ಶ್ರೀಕೃಷ್ಣನ ಒಂದು ವೇಷವನ್ನು ಹಾಕಿ, ಒಂದು ಛದ್ಮಾವೇಷ ಹಾಕಿ ಮಕ್ಕಳಿಗೆ ಸ್ಟೇಜ್ಗೆ ಬರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ. ತಾವು ನೆರೆಕರೆಯವರನ್ನು ಪ್ರೀತಿಸಿಕೊಂಡು ನೆರೆಕರೆಯವರಿಗೆ ಯಾವುದೇ ಜಾತಿ ಧರ್ಮದ ಅಭಿಲಾಷೆಯನ್ನು ದೂರ ಇಟ್ಟು ನೀವು ಎಲ್ಲ ಸಮಾಜ ಬಾಂಧವರಂತೆ ಅಪೇಕ್ಷಿಸುತ್ತಾ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ವಿದ್ಯೆ ಬುದ್ಧಿಯನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಾನು ಎಲ್ಲಿ ಕೂಡ ಹೋದಾಗಿ ಹೇಳ್ತೇನೆ, ಯಾವುದೇ ಮಕ್ಕಳನ್ನು ತಮ್ಮ ಕಷ್ಟ ಸುಖದಲ್ಲಿ ನೀವು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು. ಈಗ ರವಿ ಹೇಳಿದ್ರು, ಈ ಭಾಗದಲ್ಲಿ ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗ್ತಾರೆ, 100ಕ್ಕೆ 100 ಸತ್ಯ. ಇವತ್ತು ಎಲ್ಲ ಸರ್ಕಾರಿ ಹುದ್ದೆಯಲ್ಲಿ ಬರುವಂತವರು ಉತ್ತರ ಕನ್ನಡದವರು, ದೂರದವರು, ಬ್ಯಾಂಕಿನಲ್ಲಿ ಇರಲಿ, ಯಾವುದೇ ಜಾಗದಲ್ಲಿ ಇರಲಿ. ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಂದು ಚಟ ಇದೆ. ಎನ್ನ ಮಗೆ ಇಂಜಿನಿಯರ್ ಮಲ್ಪಡು, ಎನ್ನ ಮಗೆ ಡಾಕ್ಟರ್ ಮಲ್ಪಡು, ಎನ್ನ ಮಗೆ ITBT ಆವಡು, ಎನ್ನ ಮಗೆ ಆವಡು. ಈ ಕನ್ನಡ ಶಾಲೆಗೆ ಕಲಿಸ್ಲಿಕ್ಕೆ ತಯಾರಿಲ್ಲ. ಮೂಲಭೂತವಾಗಿ ಕನ್ನಡ ಶಾಲೆಗೆ ಕಲಿಸ್ಲಿಕ್ಕೆ ತಯಾರಿಲ್ಲ. ನಾನು ಒಂದು ಡಿಗ್ರಿ ಕಾಲೇಜಿನ ಕಾರ್ಯಾಧ್ಯಕ್ಷನಾಗಿ ಹೇಳೋದು, ಡಿಗ್ರಿ ಕಾಲೇಜಿಗೆ ಬರಲಿಕ್ಕೆ ತಯಾರಿಲ್ಲ. ಡಿಗ್ರಿ ಕಾಲೇಜಲ್ಲಿ ಬರುವಂತ ಶಿಕ್ಷಕರು ಇವತ್ತು ಲೆಕ್ಚರ್ಸ್ ಇದ್ದಾರೆ, ದಿ ಬೆಸ್ಟ್ ಲೆಕ್ಚರ್ಸ್. ಅದನ್ನು ಯಾರು ತಲೆಗೆ ತಗೊಳ್ಳುವುದಿಲ್ಲ. ಒಟ್ಟಿನಲ್ಲಿ ಹೋಗಬೇಕು ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಶಾಲೆ, ಪ್ರೈವೇಟ್ ಸ್ಕೂಲು. ಈ ರೀತಿಯ ಒಂದು ಹವ್ಯಾಸದಿಂದ ನಮ್ಮ ಮಕ್ಕಳಿಗೆ ಸರಕಾರಿ ಹುದ್ದೆಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ದೂರದ ಕೊಲ್ಲಿರಷ್ಟಕ್ಕೆ ಮತ್ತು ರವಿ ಹೇಳಿದಾಗೆ ಬೆಂಗಳೂರು ದೂರ ಊರಿಗೆ ದೂರ ಕಂಪನಿಗೆ ಹೋಗೋದು. ಆದ್ದರಿಂದ ತಾವುಗಳು ಎಲ್ಲ ಬಹಳಷ್ಟು ಇವತ್ತು ಡಿಗ್ರಿ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ವಿಶ್ವವಿದ್ಯಾನಿಲಯ ಇದೆ, ಬಹಳಷ್ಟು ಒಳ್ಳೆ ಕೋರ್ಸ್ಗಳಿದೆ. ಇಲ್ಲಿ ಕಲಿತವರು ಬಹಳಷ್ಟು ಇವತ್ತು UGC ಸ್ಕೇಲ್ ತಗೊಂಡು 1.5 ಲಕ್ಷಕ್ಕಿಂತ ಮೇಲೆ ಇದ್ದಾರೆ. ITBTಗೆ ಹೋದಾಗ ಖಾಲಿ ಸಿಗೋದು 30,000 25,000, ಇನ್ನೂ 10 ವರ್ಷ ಸರ್ವಿಸ್ ಮಾಡಿದಾಗ ಒಂದು ಪ್ಯಾಕೇಜ್ ಸಿಗುತ್ತೆ. ಆದ್ರಿಂದ ಶ್ರದ್ಧೆಯ ತಾಯಂದಿರ ಹತ್ರ ನಾನು ಕೇಳೋದು, ನೀವು ಒಳ್ಳೆಯ ಸುಸಂಸ್ಕೃತ ವಿದ್ಯೆಯನ್ನು ಕೊಡಿ, ಬುದ್ಧಿಯನ್ನು ಕೊಡಿ. ಯಾವುದೇ ರಾಜಕೀಯ ವ್ಯಕ್ತಿಗಳ ಕೈಗೆ ಕೊಡಬೇಡಿ. ತಮ್ಮ ಮಕ್ಕಳನ್ನು ತಮ್ಮ ವಿದ್ಯಾರ್ಜನೆ ಮಾಡಿ 25 ವರ್ಷ ಕೆಲಸ ಸಿಗುವವರೆಗೆ ಕಾಜವರ ಕೈಗೂ ಕೊಡುದು ಬೇಡ, ರವಿರಯ್ಯ ಕೈಗೂ ಕೊಡುದು ಬೇಡ, BJPಯವನ ಕೈಗೂ ಕೊಡುದು ಬೇಡ, ಕಾಂಗ್ರೆಸ್ನವನ ಕೈ ಕೊಡುದು ಬೇಡ. ಅವನಿಗೆ ಇಚ್ಛಾಶಕ್ತಿ ಇದ್ದರೆ ಅದರ ನಂತರ ಕೊಡ್ಲಿ ಅವನು. ನಾನು ಇದು ಮನದಲ್ಲಿ ಇಟ್ಕೊಂಡು ನೀವು ನನಗೆ ಯಾವುದೇ ರಾಜಕೀಯದಿಂದ ಲಾಭ ಮಾಡಲಿಕ್ಕೆ ಯಾವುದೂ ಇಲ್ಲ. ತಾಯಂದಿರು ಇವತ್ತು ಬಹಳಷ್ಟು ದೊಡ್ಡ ಪಾರ್ಟಿಯಲ್ಲಿದ್ದವರು ತಮ್ಮ ಮಕ್ಕಳನ್ನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗುದು, ಪಾಪದ ಬಡ ಮಧ್ಯಮ ವರ್ಗದ ಮಕ್ಕಳನ್ನು ಬೇರೆ ಬೇರೆ ಸಂಘಟನೆಗೆ ಸೇರಿಸಿಕೊಂಡು ಈ ಮಧ್ಯದಲ್ಲಿ ಸಿಲಿಸಿಕೊಂಡು ಅವರು ಸುಖ ನೋಡುವುದು ಇಷ್ಟೇ. ಆದ್ರಿಂದ ಧಾರ್ಮಿಕ ಭಾಷಣದಲ್ಲಿ ನಾನು ಧಾರ್ಮಿಕ ಭಾಷಣ ಮಾಡಲಿಕ್ಕೆ ಕರೆದದ್ದು ರವೀಂದ್ರ ಮಾಸ್ಟರನ್ನು.
ಆದ್ರಿಂದ ಧಾರ್ಮಿಕ ಅಲ್ಲ, ಇದು ನಮ್ಮ ನಡವಳಿಯನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಇವತ್ತು ವೇದಿಕೆಯಲ್ಲಿ ನಿಂತು ಮಾತಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ವೇದಿಕೆಯಲ್ಲಿ ಒಂದು ಬೆರಳು ಹೀಗೆ ತೋರಿಸಿದ್ರೆ 4 ಬೆರಳು ನನ್ನನ್ನೇ ತೋರಿಸ್ತದೆ. ವೇದಿಕೆ ಅಷ್ಟು ಸುಲಭದ ವಿಚಾರ ಅಲ್ಲ. ತಾಯಂದಿರಿಗೆ ಮತ್ತು ಎಲ್ಲ ತಂದೆಯಂದಿರಿಗೆ, ನನ್ನ ಸಹೋದರ ಸಹೋದರಿಯರಿಗೆ ಇಷ್ಟೇ ಹೇಳೋದು, ಇಂಥ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯನ್ನು ಒಳ್ಳೆಯದು ಮಾಡಿ. ಈ ವರ್ಗದವರು ಇವತ್ತು ಹಿಂದೂ ಧರ್ಮದವರಿಗೆ ಮಾತ್ರ ಈ ಕ್ಲೇಶ, ಮನಸ್ಥಿತಿ, ದ್ವಂದ್ವ ಎಲ್ಲ ಇರೋದು. ಇವತ್ತು ಎಲ್ಲರೂ ಕೂಡಿ ಇನ್ನೂ ಇದನ್ನು ವಿಜೃಂಭಣೆಯಿಂದ ಮಾಡಬಹುದು. ಯಾಕೆ ಈ ದ್ವೇಷ? ಯಾರಿಗೋಸ್ಕರ ದೇಶ? ಈ ದ್ವೇಷ ಯಾಕೆ? ದೇಶದಾಯಿಗೋಸ್ಕರ. ಖಾಲಿ ಜೀವನ ಕೆಲವು ಸಮಯ ಮಾತ್ರ ಪುಣಿ. ಈ ಕೆಲವು ಸಮಯ ನಮ್ಮ ದ್ವಂದ್ವ ಪಕ್ಕ ದ್ವೇಷ ಬಲ್ತದೆ ಬದುಕೆರೆ ಕಷ್ಟ. ಈ ಮನುಷ್ಯ ಜೀವನ ಮಾತ ಮನುಕುಲದ ಈ ಸೃಷ್ಟಿಕರ್ತೆ ಸೃಷ್ಟಿ ಮಲ್ತಿನಟ್ಟು ದೈವ ಬಕ್ಕ ದೇವೇರ ಬಕ್ಕ ಕೆಲವು ದೇವದೂತರು ಬುಡ್ಲ ಈ ಮೂಜನ ಸ್ಥಾನ ಉಪ್ಪು ನಂಡ ಮನುಷ್ಯ ಜಾತಿ. ಈ ಮನುಷ್ಯ ಜಾತಿ ಈತಿ ಇತ್ತದಿಲ್ಲ. ನಮ್ಮ ಮಲ್ತಿನ ಎಡ್ಡೆ ಪಡಿಕೆನು ಈ ಭೂಮಿ ಪೂರ ತಾಂಗದ ಬತ್ತುಂಡು ಮಾಸ್ಟ್ರೆ. ನಮ್ಮ ಏತ್ ಕಷ್ಟ, ಏತ್ ಅನಾಚಾರ ಮಲ್ಪ, ಏತ್ ಬೇತೆ ಬೇತೆ ವಿಚಾರ ಭೂಮಿ ನಂಗೆ ದಾಲ ಮುಣಿದಿಜಿ. ಭೂಮಿನಿ ಮುನಿಪುರಂಚಿನ ಪ್ರಶ್ನೆ ನಮ್ಮ ಮಲ್ಪುಣಿ ಐಕ್ ಕಾರಣಕರ್ತರು ನಮ್ಮ ಪರಶುರಾಮ ಸೃಷ್ಟಿ ಆಂಡಲ ಇನಿ ಬೇತೆ ಬೇತೆ ಲಘು ಲಘು ಇನಿ ಕಂಪನ ಇರೋ ಸುರಾತನ್ ಪರಶುರಾಮ ಸೃಷ್ಟಿ ಮುಲ್ಪ ಭೂಕಂಪ ಆಪೂಜಿ ಪಂಪಣಿ ಪಿರೋದೊಂಜಿ ಇತ್ತನ ಅಂಡ ಈ ರೀತಿದ ಮತ ಅನಾಚಾರ ಮಲ್ಪನಾಗ ದೇವರ್ಲ ಒಂಜಿ ಸೃಷ್ಟಿ ಪುಟ್ಟ ಇರಲ ಸಾಧ್ಯತೆ ಉಂಡು. ಶ್ರೀಕೃಷ್ಣ ಪರಮಾತ್ಮ ಲೆಕ್ಕ ಸೃಷ್ಟಿಕರ್ತೆ ಬೇತೆ ಬೇತೆ ರೀತಿ ಸ್ಪಂದನ ಮಲ್ಪನಾಗ ಹೆಚ್ಚು ಕಡಿಮೆ ಅಣ್ಣಂದಾಂಡ ನಂಗೆ ತೊಂದರೆ. ನಮ್ಮ ಮಾತ ಸಮಾಜೋಡು ಎಡ್ಡೆ ರೀತಿ ಬದುಕಗ ಇನಿ ಗ್ರಾಮದ ಗೌರವ ಕೊರಿಯರು ಒರಿ ಗಣೇಶ ಪಂಬದ ಪನ್ಪಣಂಜಿ ವ್ಯಕ್ತಿಗೆ ಇನಿ ಗಣೇಶ ಪಂಬದ ಪನ್ಪಣಂಜಿ ವ್ಯಕ್ತಿ ತನ್ನ ಜೀವನನ ಬಾರಿಯಾತ ಶ್ರದ್ಧೆ ಭಕ್ತಿ ಮಲ್ತದು ಇನ್ನು ಬೇತೆ ಬೇತೆ ರೀತಿ ಮೆಚ್ಚುಗೆ ಪಡೆದು ಇನಿ ಮಾತ ದೈವದ ಬೂಳ್ಯತೆ ತನ್ನಕ್ಲಿಗೆ ಅನೂತಿಕ್ಕುನಂಚಿನ ಒಂಜಿ ಪ್ರಾಮಾಣಿಕ ಭೂತನ ದೈವ ನರ್ತಕ್ಕೆ ಬಂಡ ತಪ್ಪ ಒಂದು ನೀರಿನ ನರ್ತಕದ ಜೀವನ ಇರಗೆ ಬಾರಿಯಾತ ಆಯುಷ್ಯ ಕೊರಡು ಇರ್ನ ಶ್ರದ್ಧೆ ಭಕ್ತಿ ದೈವಗ ಕಟ್ನಲ್ಪ ಈರ್ ಕುರ್ಪನ ಬೂಳ್ಯ 10 ಜನಕ್ಕೆ ಫಲಿಪನಾಗ ಇರಗಿಲ್ಲ ಒಂಜಿ ಭಕ್ತಿ ಆಪುಂಡು. ಕ್ಷೇತ್ರ ಬೆಲಗೊಡು ನಂಡ ಭೂತ ಕೊಟ್ಟನ ಇರಗಿಲ್ಲ ನರ್ತರಕ್ಕೆ ಇರಗಿಲ್ಲ ಆತೆ ಐಕ್ ಒಂದು ಜವಾಬ್ದಾರಿ ಉಂಡು. ದುಂಬದ ದಿನ ತಲೆಕತ್ತು ದೈವ ಬಾರಿ ಬೇಗ ಫಲಪ್ರದ ಕೊರ್ಪಣಿ. ಈ ದೈವಗಳು ಬೇಗ ಅನುವು ಕೊಡ್ತದೆ. ದೇವರು 100 ಸಲ ಹೋಗಿ ಅಡ್ಡ ಬಿದ್ರು ಕೂಡ 100 ಜನ ಇದ್ರು ಕೂಡ ಒಬ್ಬನಿಗೂ ಕೂಡ ಅನು ಕೊಡುವುದಿಲ್ಲ ಮಾಸ್ಟ್ರೆ. ಕೊಡ್ತದ? ನೀವು ಒಬ್ಬ ಬ್ರಾಹ್ಮಣರಾಗಿ ನಿಮ್ಗೆ ಗೊತ್ತು. ಆದ್ರಿಂದ ಕೇಳಿದ್ದು 100 ಸಲ ಹೋಗಿ ಅಡ್ಡ ಬಿದ್ರು ಕೂಡ ಕಷ್ಟವನ್ನು ಅಷ್ಟು ಸುಲಭದಲ್ಲಿ ಮನ್ನಿಸುವುದಿಲ್ಲ. ದೈವ ಯಾವತ್ತು ಕಣ್ಣೀರು ಹಾಕಿದಾಗ, ಮನಪೂರ್ವಕ ಈ ಕಣ್ಣೀರು ಹಾಕಿದಾಗ ದೈವ ನಮ್ಗೆ ಅನುವು ಕೊಡುತ್ತದೆ. ಇದು ಸತ್ಯ. ಇದು ಇವತ್ತಿನ ಯುಗದಲ್ಲಿ ಇದು ಸತ್ಯ. ಆದ್ರಿಂದ ತಾವುಗಳೆಲ್ಲ ಮನಗೊಂಡು ಇವತ್ತು ಗಣೇಶ ಪಂಬದರವರು ಸೇವೆಯನ್ನು ಮಾಡ್ತಾ ಇದ್ದಾರಾ. ಇವರಿಗೆ ಈಗಾಗಲೇ ನಾವೊಂದು ಗಡಿನಾಡ ಗೌರವ ಅಂತ ಹೇಳಿ ಇವರಿಗೆ ಕೂಡ ಈ ಸಲ ಜಿಲ್ಲಾ ಪ್ರಶಸ್ತಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಪ್ರಾಮಾಣಿಕ ನಾವು ಪ್ರಯತ್ನ ಮಾಡುವುದು ದೈವದ ಬಗ್ಗೆ ನೀವು ಕಟ್ಟಿದ್ದೀರಿ. ನಿಮ್ಮೆಲ್ಲ ದೇವರುಗಳು ಸರ್ಕಾರದವರಿಗೆ ಕಿವಿಗೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಿಮ್ಗೆ ಸಂದಬಹುದು, ಅಲ್ಲ ಸಿಗಬಹುದು. ಇಲ್ಲದಿದ್ದರೂ ಮುಂದಿನ ವರ್ಷಕ್ಕಾದ್ರೂ ಸಿಗಬಹುದು. ಒಟ್ಟಿನಲ್ಲಿ ನೀವು ಅದಕ್ಕೆ ಪರಿಶುದ್ಧರಾಗಿ ಇರಿ ಅಂತ ಹೇಳಿ ಅದರೊಟ್ಟಿಗೆ ಬಾಬಣ್ಣ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಈ ಸೊಸೈಟಿಯಲ್ಲಿ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಬಂದು ಗ್ರಾಮ ಗೌರವವನ್ನು ತಗೊಂಡಿದ್ದಾರೆ. ಮತ್ತೊಬ್ಬರು ಅಣ್ಣರ ಪಾಲು ಗೋಪಾಲಣ್ಣ ಇಷ್ಟು ಸಫರ ಇದ್ರೂ ಕೂಡ ಗೋಪಾಲಣ್ಣನ ಶಕ್ತಿ ಜನಸೇವೆ ಮಾಡಲಿಕ್ಕೆ ಬಹಳಷ್ಟು ಒಬ್ಬ ಜನಶಕ್ತಿ ಇದ್ದಂಥ ವ್ಯಕ್ತಿ. ನಿಮ್ಮಂಥವರು ಒಂದು ಗ್ರಾಮದಲ್ಲಿ 1-2 ಜನ ಇದ್ದಾಗ ಗ್ರಾಮ ಉದ್ಧಾರ ಆಗುತ್ತೆ. ಗ್ರಾಮ ಖಂಡಿತವಾದ ಉದ್ಧಾರ ಆಗುವುದು ನಿಮ್ಮಂಥವರಿಂದ. ಕಷ್ಟದವರ ಕಷ್ಟವನ್ನು ಸುಖವನ್ನು ಕಂಡಾಗ ಗ್ರಾಮ ಉದ್ಧಾರ ಆಗುತ್ತೆ.
ಮನಸ್ಸು ಯಾವಾಗಲೂ ಒಂದು ರೀತಿ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿ ಮಾಡುವಂಥ, ಎಲ್ಲ ಕಷ್ಟದವರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಇರುವಾಗ ಈ ರೀತಿಯಲ್ಲಿ ಆಗುತ್ತೆ. ಸಂತೋಷ್ ಶೆಟ್ಟರೆ, ನಿಮ್ಮ ಜೀವನ ಕೂಡ ಅಷ್ಟೇ. ನೀವೊಬ್ಬ ಸಾಮಾಜಿಕ ಬದುಕಿನಲ್ಲಿರುವವರು, ನೀವು ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿ ಮಾಡುವವರು. ನೀವು ಅದೇ ಕೊಂಡಿಯಲ್ಲಿ ಹೋದಾಗ ಒಂದಲ್ಲ ಒಂದು ದಿನ ನಿಮಗೆ ದೇವರು ಕರುಣೆಯನ್ನು ಒದಗಿಸ್ತಾರೆ. ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡಿದ್ದೀರಿ. ಇದು ಒಂದು ಕರಣಿಕಾ ಪುರುಷರ ದೇವರಾದ ಶ್ರೀಕೃಷ್ಣನನ್ನು ನೀವು ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದೀರಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನೀವು ಇನ್ನು ನಮ್ಮ ಗಡಿಕಾರರು ಇದ್ದಾರೆ, ಒಬ್ಬ ಸಜ್ಜನ ವ್ಯಕ್ತಿ. ನಿಮ್ಮ ಗಡಿಕಾರರ ವ್ಯವಸ್ಥೆ ಕೂಡ ಪಟ್ಟೋರಿತಾಯ ನಾಗಬ್ರಹ್ಮ ಉಳ್ಳಾಲ್ತಿಯವರು ದೊಡ್ಡ ಪ್ರಧಾನವಾದ ದೈವಸ್ಥಾನದ ಗಡಿಕಾರರಾಗಿದ್ದೀರಿ. ನೀವು ಕೂಡ ಪ್ರಾಮಾಣಿಕತೆಯಿಂದ ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಒಂದು ಗಡಿಕಾರರಂತಲೇ ಪುರಾಪವನ್ನು ತಗೊಂಡು ನೀವು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಈ ವೇದಿಕೆಯಲ್ಲಿ ಬಹಳಷ್ಟು ಆದ್ಯಮಣ್ಣ ಗಣ್ಯರಿದ್ದೀರಾ. ನಿಮ್ಗೆಲ್ಲ ಅಭಿನಂದನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸಲಿ. ಇಂದಿನಿಂದ ಮುಂದುವರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯವರೆಗೆ ನಮಗೆಲ್ಲ ಸುಖವನ್ನು ಕರುಣಿಸಲಿ ಪರಮಾತ್ಮ. ನಮಗೆಲ್ಲ ಒಳ್ಳೆಯದನ್ನು ಕರುಣಿಸಲಿ. ಯಾವುದೇ ರೀತಿಯ ಗೊಂದಲ ಬರದ ಹಾಗೆ, ಯಾವುದೇ ರೀತಿಯ ಆಘಾತ ಬರದಾಗೆ ಶ್ರೀಕೃಷ್ಣ ಪರಮಾತ್ಮ ಈ ಭಾಗವನ್ನು ನಾಲ್ಕೂರನ್ನು ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡುವ. ನಮಗೆ ಅವಕಾಶಕ್ಕೆ ಅಭಿನಂದನೆ ಮತ್ತು ಧನ್ಯವಾದ. ವಂದನೆಗಳು. ಪ್ರಶಾಂತ್ ಕಾಜ ಮಿತ್ತುಗೋಡಿ, ಅಧ್ಯಕ್ಷರು ಮೊಸರುಡಿಕೆ ಉತ್ಸವ ಸಮಿತಿ ಅಸೆಗೋಳಿ. ಸರ್, ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ ಹಾಕಲಿಲ್ಲ, ಯಾಕಂದ್ರೆ ನೀವು ನಮ್ಮ ಅಧ್ಯಕ್ಷರು. ನಮ್ಮ ಸಮಿತಿಗೆ ನಾವು ಪ್ರತಿ ವರ್ಷ ಬೇರೆಯವರ ಅಧ್ಯಕ್ಷರು ಮಾತನಾಡಿದ್ರೆ ನಿಮಗೆ ಪ್ರೀತಿಯ ಅಭಿನಂದನೆ ಸರ್. ಇದೀಗ ಧನ್ಯವಾದ ಕಾರ್ಯಕ್ರಮ. ಬಂಧುಗಳೇ, ನಮ್ಮ ಜಾರಕೊಂಬ ಏರುವ ಸ್ಪರ್ಧೆಯಲ್ಲಿ ಕಿರಣ್ ಮತ್ತು ರಮೇಶ್ ತಾರೆಬೈಲು ಇವರು ವಿಜೇತರಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಇವತ್ತಿನ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಂದ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಜಾರಕೊಂಬ ಏರುವಂತಹ ಸ್ಪರ್ಧೆ ಅದು ಸುಲಭ ಸಾಧ್ಯ ಅಲ್ಲ. ಆದರೂ ಕೂಡ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೆಲಸವನ್ನು ಮಾಡಿ ವಿಜೇತರಾದಂತಹ ಕಿರಣ್ ಮತ್ತು ರಮೇಶ್ಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಅದ್ಭುತ ಪ್ರತಿಭೆ ಕಿರಣನ್ನ, ರಮೇಶನ್ನ, ನಿಮ್ಮಿಬ್ಬರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀಯುತ ಪ್ರಶಾಂತ್ ಕಾಜ ಮೆತ್ತುಕೋಡಿ, ಹಾಗೆ ಕಾರ್ಯಕ್ರಮದಲ್ಲಿ ಈಗ ಉಪಸ್ಥಿತ ಇರುವಂತಹ ನಮ್ಮ ಲಯನ್ ರಾಧಾಕೃಷ್ಣ ರೈ ಉಮಿಯಾ ಅವರು, ದಿವಾಕರ್ ಭಂಡಾರಿ ಅವರು, ರವಿ ರೈ ಫಜೀರ್ ಅವರು, ನಮ್ಮ ಸುರೇಶ್ ಅಣ್ಣ ಅವರು, ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಅವರು, ಹಾಗೆ ರಮನಾಥ ಶೆಟ್ಟಿ ಕಕ್ಕೆಮಜಲು ಅವರು, ಸುರೇಂದ್ರ ರೈ ಗ್ರಾಮಚಾಡಿ ಅವರು, ಹಾಗೆ ನಮ್ಮ ಸುರೇಶ್ ಅಣ್ಣ ಅಸೆಯವರು, ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿರುವ ಚಂಚಲಾಕ್ಷಿ ಅವರು, ಹಾಗೆ ಪರಮಜ್ಯೋತಿ ಮಾತೃ ಮಂಡಳಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ನಾಗವೇಣಿ ಶೆಟ್ಟಿ ಅವರು, ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು, ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ